ಬಂದ ಪರಿ ಪರಿ ಅಲಂಕಾರದು ರಾಜಿಸುತ್ತ ಬಂದ ತಿರುಹುದ್ದ ಖಡ್ಗವನು ಭರದಿ ಕೀಚಕ ಸ್ವಾಮಿ ರಾವಣೇಶ್ವರ ಕಾಪಾಡು ತಂದೆ ಕಾಪಾಡು. ಅಲ್ಲ, ನೀವು ಆಶ್ಚರ್ಯಚಕಿತರಾಗಬೇಕಾದದ್ದಿಲ್ಲ. 3 ವರ್ಷದ ಹಿಂದೆ ನಮ್ಮ ಒಡ್ಡೋಲಗದಲ್ಲಿ ವಿಶ್ವೇಶ್ವರನೇ ಕಾಪಾಡು ಎನ್ನುವುದಾಗಿ ನಾವು ಹೇಳುತ್ತಿದ್ದದ್ದು. ಮತ್ತೆ ನಮ್ಮ ಜೀವನದ ಅನುಭವ, ನಮ್ಮ ಬಗ್ಗೆ ನಾವು ಅರಿತುಕೊಂಡ ಮೇಲೆ ನಿಜಾರ್ಥದಲ್ಲಿ ನಾವು ಹೃದಯ ಕಮಲದಲ್ಲಿ ಇಟ್ಟು ಪೂಜಿಸಬೇಕಾದದ್ದು ಯಾರನ್ನು ಎನ್ನುವುದಾಗಿ ಯೋಚಿಸಿದಾಗ ನಮಗೆ ಆದರ್ಶವಾಗಿ ಕಂಡದ್ದು ರಾವಣೇಶ್ವರ. ಯಾಕೆ ಬಲ್ಲಿರ? ಗುರುಗಳು ಹೇಳಿದ್ದು ನನಗೆ ಈಗಲೂ ಒಂದು ಸ್ಪಷ್ಟವಾಗಿ ಒಂದು ನೆನಪುಂಟು. ಪ್ರಪಂಚದಲ್ಲಿ ನಮ್ಮನ್ನು ನಾವು ತೋರಿಸಬೇಕು ಅಂತ ಹೇಳಿದ್ರೆ ಏನು ಬೇಕು? ಒಂದು ಧನ ಬೇಕು, ಇನ್ನೊಂದು ಬಲ ಬೇಕು. ಧನ ಇದ್ದವನು ಬಲವಂತನೆಂದೆನಿಸಿಕೊಳ್ಳುತ್ತಾನೆ, ಬಲವಿದ್ದವನು ಧನವಂತನೆನಿಸಿಕೊಳ್ಳುತ್ತಾನೆ. ಹಾಗಿದ್ರೆ ಪ್ರಪಂಚದಲ್ಲಿ ನಾವು ಪ್ರಾಪ್ತಿ ಮಾಡಿಕೊಳ್ಳಬೇಕಾದದ್ದು ಯಾವುದು ಗುರುಗಳೇ ಎನ್ನುವಂತಹ ಪ್ರಶ್ನೆಗೆ ನನ್ನ ಗುರುಗಳಾದಂತಹ ಶಂಭು ಶರ್ಮರು ಹೇಳಿದಂತಹ ಒಂದು ಮಾತು, ಕಾಂಚನ ಕಾಮಿನಿ ಕಾಶ್ಯಪಿ, ಇಷ್ಟು ನಿನ್ನಲ್ಲಿ ಉಂಟ ಮಗನೇ, ಮತ್ತೆ ನೀನು ಹುಟ್ಟಿದ ಕುಲ ಯಾವುದು ಅಂತ ಹೇಳಿ ನೋಡುವುದಿಲ್ಲ, ಮತ್ತೆ ನಿನ್ನ ಜಾತಿಯನ್ನೂ ಕೇಳುವುದಿಲ್ಲ ಎನ್ನುವಂತಹ ಮಾತನ್ನು ಅವರು ಆಡಿದ್ರು. ಹಾಗಿದ್ದರೆ ಇದನ್ನೆಲ್ಲವನ್ನು ಕೂಡ ಪ್ರಾಪ್ತಿ ಮಾಡಿಕೊಂಡಂತಹ ಪುರಾಣದ ಆದರ್ಶ ಪುರುಷ ಯಾರು ಎನ್ನುವುದಾಗಿ ನಾವು ನಮ್ಮ ಮನಸ್ಸಿನೊಳಗೆ ಅದೆಂತ ನಿಕಷಕ್ಕೆ ಒಡ್ಡುವಾಗ ನಮಗೆ ಕಂಡಂತಹ ಸಾದೃಶವಾದಂತಹ ರೂಪ ಯಾವುದು ಕೇಳಿದ್ರೆ ಚತುರ್ದಶ ಭುವನದಲ್ಲನೆಂದೆನಿಸಿಕೊಂಡಂತಹ ರಾವಣ ಪ್ರಭು. ಕಾಂಚನ ಸುವರ್ಣ ಲಂಕೆಯನ್ನೇ ಕುಬೇರನಿಂದ ಪ್ರಾಪ್ತಿ ಮಾಡಿಕೊಂಡಿದ್ದಾನಂತೆ. ಒಂದು ಸಾರಿ ಮಾರುತಿಯಿಂದ ಸುಟ್ಟಂತಹ ಆ ಸುವರ್ಣ ಲಂಕೆಯನ್ನು ಗಳಿಗೆಗಳ ಅಂತರದಲ್ಲಿ ಮರುಸ್ಥಾಪನೆ ಮಾಡಿಕೊಂಡಿದ್ದಾನಂತೆ. ಹಾಗಾಗಿ ಭೂಲೋಕದ ಪ್ರತಿಸ್ವರ್ಗದಂತೆ ಲಂಕೆಯನ್ನು ಶ್ರೀಲಂಕವನ್ನಾಗಿ ಮಾಡಿದಂತಹ ಕೀರ್ತಿ ಆ ದಶಕಂಠನಿಗೆ ಸಲ್ಲುತ್ತದೆ. ಇನ್ನೊಂದು ಕಾಮಿನಿ, ನಿಜವಾದಂತಹ ಪುರುಷರು ಒಂದೆನಿಸಿಕೊಳ್ಳುವುದು ಎಲ್ಲಿ ಬಲ್ಲಿರವ ಸ್ವಾಮಿ? ಈಗ ನನಗೂ ಮದುವೆ ಆಗ್ಲಿಲ್ಲ. ಯಾಕೆ ಮದುವೆ ಆಗ್ಲಿಲ್ಲ? ಮದುವೆ ಆದವರನ್ನು ನೋಡಿಯೇ ನಾನು ಮದುವೆ ಆಗ್ಲಿಲ್ಲ. ಯಾವಾಗ ಒಂದು ಮದುವೆ ಅಂತೇಳಿ ಒಬ್ಬ ಗಂಡಿಗೆ ನಡೀತದೋ ಅಲ್ಲಿಗೆ ತನ್ನ ಪುರುಷತ್ವವನ್ನೇ ಅವನು ಕಳೆದುಕೊಳ್ಳುವುದಲ್ವ ಸ್ವಾಮಿ? ಹಾಗಾಗಿ ಇವತ್ತಿಗೂ ಕೂಡ ನಿಮ್ಮಲ್ಲಿ ನಾನು ಹೇಳುವುದು, ನಮ್ಮ ಜನ್ಮದಿನಾಚರಣೆ ಅಂತೇಳಿ ಮಾಡುವುದಿಲ್ಲ. ಅನೇಕ ವರ್ಷಗಳಿಂದ ಕೀಚಕನಿಗೆ ಎಷ್ಟು ವರ್ಷ ಅಂತ ಕೇಳಿದ್ರೆ ನಾವು 30 ಹೇಳುವುದು. ದೇವಲೋಕದಲ್ಲಿ ದೇವತೆಗಳಿಗೆ ಹೇಗೆ ತ್ರಿದಶರಾಗಿದ್ದಾರೋ ಅದೇ ಪ್ರಕಾರವಾಗಿ ಭೂಲೋಕದಲ್ಲಿ ಕೀಚಕನಿಗೆ 30. ಯಾಕೆ ಕೇಳಿದ್ರೆ ನನಗೆ ಮದುವೆ ಆಗ್ಲಿಲ್ಲ. ಹಾಗಂತೇಳಿ ಪ್ರಪಂಚದಲ್ಲಿ ಪುರುಷ ಎಂದೆನಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಕಾಮಿನಿಯರ ಎದುರಿಗೆ ನಿಜವಾದಂತಹ ಗಂಡುವಿನ ಹಾಗೆ ಮೆರಿಬೇಕು. ಹಾಗಾಗಿ ನನ್ನ ಜೀವನದಲ್ಲಿ ಎಷ್ಟು ಕಾಮಿನಿಯರ ಸಂಘವನ್ನು ಮಾಡಿದ್ದೇನೆ ಎನ್ನುವುದನ್ನು ನೀವು ಯೋಚನೆ ಮಾಡಿದಾಗ ನನ್ನ ಪುರುಷತ್ವದ ಪುರುಷ ಬಲ ಎನ್ನುವಂತಹದ್ದು ನಿಮಗೆ ತಿಳಿಯುವುದಕ್ಕೆ ಸಾಧ್ಯ. ಇನ್ನು ಕಾಶ್ಯಪಿ, ನಿಜಾರ್ಥದಲ್ಲಿ ಕೀಚಕ ಎನ್ನುವಂತಹ ಹೆಸರಿಗೆ
ನನಗೆ ಹೀಗೆ ಅನುಭವಕ್ಕಾಗಿ ನಮ್ಮ ಗುರುಗಳ ಹತ್ರ ಕೇಳಿದ್ದು, ನನ್ನ ಹೆಸರಿಗೆ ಏನಾದರೂ ಅರ್ಥ ಉಂಟಾ ಸ್ವಾಮಿ ಎನ್ನುವುದಾಗಿ ಕೇಳಿದ್ದು. ತಂದೆಯಾದಂತಹ ಋತಕಾಲನಲ್ಲಿ ಕೇಳಲಿಲ್ಲ, ಯಾಕಂತ ಹೇಳಿದ್ರೆ ಅವರು ಗತಕಾಲದವರಲ್ವ. ಗುರುಗಳಲ್ಲಿ ಕೇಳಿದಾಗ ಅವರು ಹೇಳಿದ್ದು, ಯಾವ ಗ್ರಂಥದಲ್ಲಿ ಕೂಡ ಇಲ್ಲ ಮಗನೇ, ಹಾಗಂತೇಳಿ ನಮ್ಮ ಮುತ್ತಜ್ಜ ಬರೆದಿಟ್ಟಂತಹ ಒಂದು ಗ್ರಂಥದಲ್ಲಿ ಹುಡುಕುವಾಗ ಸಿಕ್ಕಿದೆ ಒಂದು ಜಾತಿಯ ಮರವಂತೆ ಎನ್ನುವುದಾಗಿ. ಹಾಗಾಗಿ ನಾನು ಯೋಚನೆ ಮಾಡುವುದೀಗ, ನಿಮಗೆ ಕೇಳುವಾಗ ಒಂದು ಜಾತಿಯ ಮರ, ಆ ಮರಕ್ಕೂ ಹೆಸರೂ ಇಲ್ಲ. ಹಾಗಿದ್ರೆ ಯೋಗ್ಯತೆ ಹೇಗೆ ಕೇಳಿದ್ರೆ, ನಿಜಾರ್ಥದಲ್ಲಿ ಈ ವಿರಾಟ ನಗರ ಮತ್ಸ್ಯ ದೇಶ ಎನ್ನುವಂತಹದ್ದು ಸುಭೀಕ್ಷೆಯಲ್ಲಿ ಇರುವಂತಹದ್ದು ಈ ಕೀಚಕ ಎನ್ನುವಂತಹ ಮಹಾವೃಕ್ಷದ ನೆರಳಲ್ಲಿ. ಇಲ್ಲಿ ಅರಸನಿಗೆ ನನ್ನ ಅಕ್ಕನನ್ನು ಕೊಡುವಂತಹ ಸಂದರ್ಭದಲ್ಲಿ 2ನೇ ಮದುವೆ ಆದದ್ದು. ಹೇಳ್ತಾರೆ ಈಗಲೂ ಕೂಡ, ಕ್ಷತ್ರಿಯರ ಅಂಗಳಕ್ಕೆ ಬಂದ್ರೆ ಅಂಗಳದ ತುದಿಯಲ್ಲಿ ನಿಂತುಕೊಳ್ಳಬೇಕಾದಂತಹ ಜಾತಿಗೆ ಸೇರಿದವರು ಎನ್ನುವುದಾಗಿ. ನಮಗೆ ಯಾವುದರ ಮೇಲೆ ಅತೃಪ್ತತನ ಎನ್ನುವಂತಹದ್ದಿರ್ತದೆಯೋ ಅದನ್ನು ನಾವು ಪ್ರಬಲವಾಗಿ ವಿರೋಧಿಸಬೇಕು. ಅದಕ್ಕೆ ಆತ್ಮರಕ್ಷಣಾ ತಂತ್ರ ಎನ್ನುವುದಾಗಿ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಯೋಚನೆ ಮಾಡಿದ್ದು, ಕೊಡುವುದಕ್ಕೆ ನಮ್ಮ ಅಕ್ಕನನ್ನು ನಾವು ಕೊಡ್ತೇವೆ, ಆದರೆ ಕೊಡುವಂತಹ ಸಂದರ್ಭದಲ್ಲಿ ಕೀಚಕರು ಉಪಕೀಚಕರೆಂದೆನಿಸಿಕೊಂಡಂತಹ ನಾವು 105 ಕೂಡ ಜತೆಯಾಗಿ ಬರುತ್ತೇವೆ ಎನ್ನುವುದಾಗಿ ಹೇಳಿದೆವು. ಅಲ್ಲ, ಅವನು ಬಯಸಿದ್ದು ಅದನ್ನೇ ಕಾಣಬೇಕು. ಧರ್ಮದಲ್ಲಿ ಆಸಕ್ತಿ ಇರಬಹುದು, ಹಾಗಂತೇಳಿ ಬಲದಲ್ಲಿ ವಿಶೇಷವಾದಂತಹ ಪ್ರಾವೀಣ್ಯತೆಯನ್ನು ಪಡೆದವನೇನಲ್ಲ. ಹಾಗಾಗಿ ವಿರಾಟರಾಯನಿಗೆ ಕೂಡ ನನ್ನಂತಹ ಒಬ್ಬ ಭಾವನ ಬಲ ಬೇಕಾಗಿತ್ತು. ಯಾವ ಕಾಲಕ್ಕೆ ಒಂದು ದೊಡ್ಡ ಮನೆಯ ಹೆಣ್ಣಿನ ಸಂಬಂಧ ನಮಗೆ ಬಂತ, ಮತ್ತೆ ಎಲ್ಲವೂ ಬಂತಲ್ಲ ನಮಗೀಗ. ಈಗ ಮತ್ಸ್ಯ ದೇಶ ಎನ್ನುವಾಗ ಈಗ ನಮ್ಮ ಆಸ್ಥಾನದ ಭಾಗವತರಿ ಕೂಡ ಯಾರೆಂದು ಕೇಳಿದ್ದೀರಿ ಅಂತ ಕೇಳಿದ್ರೆ ಪಕ್ಕನೆ ವಿರಾಟರಾಯರದ ಹೆಸರು ಬರುವುದಿಲ್ಲ, ಕೀಚಕನದ್ದೇ ಹೆಸರು ಬರುವುದು. ಅಷ್ಟು ನಾವು ಮಾಡಿಟ್ಟಿದ್ದೇವೆ. ಹೀಗೆ ನಮ್ಮ ಭುಜದಂಡೆಯಲ್ಲಿ ನಿಕ್ಷೇಪವಾಗಿರುವಂತಹ ಕ್ಷಾತ್ರ ತೇಜಸ್ಸನ್ನು ಲೋಕಕ್ಕೆ ತೋರಿಸಬೇಕು ಎನ್ನುವಂತಹ ಉದ್ದೇಶದಿಂದ ಆಗಾಗ ನಾವು ಚೈತ್ರಯಾತ್ರೆಯನ್ನು ಕೈಗೊಳ್ಳುವಂತಹದ್ದುಂಟು. ಹಾಗೆಲ್ಲ ದಂಡಯಾತ್ರೆಯನ್ನು ಮುಗಿಸಿ ನನ್ನ ಅಕ್ಕನ ಬಳಿಯಲ್ಲಿ ಬಂದು ಸಂತೋಷವನ್ನು ಹಂಚಿಕೊಳ್ಳುವ ಎನ್ನುವುದಾಗಿ ಅವಳು ತೋರಿದಂತಹ ಎತ್ತರದ ಪೀಠದಲ್ಲಿ ನಾನು ಆಸೀನನಾಗಿದ್ದಾಗ, ಏನು ಹೇಳ್ತೀರಿ ಸ್ವಾಮಿ, ಏನು ಅನೇಕ ನಕ್ಷತ್ರಗಳ ನಡುವೆ ಹೊಳೆಯುವಂತಹ ಚಂದಿರನಂತೆ, ನವರತ್ನಗಳ ಮಧ್ಯದಲ್ಲಿ ರಾರಾಜಿಸುವಂತಹ ವಜ್ರದಂತೆ ಒಬ್ಬಳು ಸುಂದರಿಯನ್ನು ನಾನು ಕಂಡೆ. ಸುಂದರಿಯನ್ನು ಕಾಣುವಂತಹ ಸಂದರ್ಭದಲ್ಲಿ ನಮ್ಮೊಬ್ಬ ಸಖ ಇದ್ದ, ಚಿಕ್ಕ ಎನ್ನುವುದಾಗಿ ಹೆಸರು. ಅವನ ಹತ್ರ ಮಾತಾಡುವಂತಹ ಸಂದರ್ಭದಲ್ಲಿ ನಾವು ಯಾಕೆ ಅದರ ಬಗ್ಗೆ ಚಿಂತಿಸುವುದು, ಅಕ್ಕನ ಬಳಿಯಲ್ಲಿ ಕೇಳುವಾಗ ಅವಳಾಡಿದಂತಹ ಒಂದು ಮಾತು, ಯಾರ ಸುದ್ದಿಗೆ ಹೋದ್ರೂ ಕೂಡ ಅವಳ ಸುದ್ದಿಗೆ ಹೋಗಬೇಡ ಎನ್ನುವಂತಹ ಕಿವಿ ಮಾತನ್ನು ಅವಳು ಹೇಳಿದ್ಲು. ಯಾರ ಸುದ್ದಿಗೆ ಹೋಗಬೇಡ ಎನ್ನುವಂತಹ ಮಾತು ಬರ್ತದೋ ಅದೇ ಸುದ್ದಿಗೆ ನಾವು ಹೋಗುವವರು. ಹಾಗಾಗಿ ಒಂದು ಬಾರಿ ನಾನು ಪ್ರಯತ್ನವನ್ನು ಮಾಡಿದೆ, ಪ್ರಯತ್ನದಲ್ಲಿ ವಿಫಲನೂ ಕೂಡ ಆದೆ. ನಂತರ ನಾವು ಆರಾಧಿಸುವಂತಹ ರಾವಣೇಶ್ವರರ ಒಂದು ಪ್ರಸಂಗ ನನಗೆ ನೆನಪು ಬಂತು. ಅವರು ಸುಂದರ ರಾವಣನಾಗಿ ಸೀತೆಯ ಬಳಿಗೆ ಹೋದದ್ದು. ಹಾಗಾಗಿ ನಾನು ಕೂಡ ಅವಳ ಬಳಿಯಲ್ಲಿ ಹೋಗಿ ನನ್ನ ಮನದ ವಾಂಛೆಯನ್ನು ತಿಳಿಸುತ್ತಾ, ಸುಲಲಿತಾಂಗಿ ಎನ್ನೊಳಿಂತು ಸ್ವಲ್ಪವೂ ಕೂಡ ಕರುಣ ಬಾರದೇನೆ, ಲಲನೆ ನಿನ್ನ ಬಳೆಯೊಳಗೆ ಸಿಕ್ಕಿ ಮರಳಿ ಪೋಪುದೆಂತು ಮನೆಗೆ ಎನ್ನುವಂತಹ ಮಾತುಗಳನ್ನಾಡಿದೆ. ಇಷ್ಟು ಆಡಿದ್ದೇ ತಡ, ಕೀಚಕ ಇಷ್ಟರವರೆಗೆ ಗಳಿಸಿದಂತಹ ಸ್ವಾಭಿಮಾನದ ಶಿಖರದ ಬುಡಕ್ಕೆ ಕೊಡಲಿ ಏಟು ಬೀಳುವ ಹಾಗೆ ಅವಳೊಂದು ಮಾತನಾಡಿಬಿಟ್ಟಳಲ್ಲ, ನಾನು ಈ ಕಾಲಕ್ಕೆ ನಿನ್ನ ಅಕ್ಕನ ದಾಸಿಯಾಗಿರಬಹುದು, ಹಾಗಂತೇಳಿ ನನಗೆ ಗಂಧರ್ವ ಲೋಕದ ಸಂಬಂಧ ಉಂಟು, ಎಲ್ಲಿಯಾದರೂ ಕೂಡ ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಟ್ಟೆ ಅಂತೇಳಿ ಆದ್ರೆ ಅವರು ಬಂದು ನಿನ್ನ ಜೀವಕ್ಕೆ ಕುತ್ತು ತಂದಾರು ಎನ್ನುವುದಾಗಿ ಮಾತನಾಡಿದ್ಲು. ಬಂತು ನೋಡಿ ಕೋಪ. ನನ್ನ ಸ್ವಾಭಿಮಾನಕ್ಕೆ ಎದುರಾದಂತಹ ಪ್ರಶ್ನೆ ಅದು, ನನ್ನ ಗಂಡಸುತನಕ್ಕೆ ಎದುರಾದಂತಹ ಪ್ರಶ್ನೆ ಅದು. ಹಾಗಾಗಿ ಮತ್ತು ಅವಳನ್ನು ಪಡೆಯಬೇಕು ಎನ್ನುವಂತ ಆಸೆಯಿಂದ ಕೀಚಕನಾಗಿ ಯಾವುದೆಲ್ಲ ಕಾರ್ಯಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿ ಕಡೆಗೆ ಒಪ್ಪಿದ್ಲು ನೋಡಿ. ಕೆಲವೆಲ್ಲ ನಾವು ಹೆಣ್ಣು ಮಕ್ಕಳನ್ನು ಅರಿಯುವುದರಲ್ಲಿ ನಾವು ತಪ್ಪಾಗುವಂಥದ್ದು. ಬೇಡ ಬೇಡ ಅಂತೇಳಿ ಹೇಳ್ತಾರೆ, ನಿಜಾರ್ಥದಲ್ಲಿ ಬೇಕು ಬೇಕು ಅಂತೇಳಿ ಇರ್ತಾರೆ. ಯಾಕೆ ಬಲ್ಲಿರ, ನನ್ನಂತಹ ಮಾರನಂತಹ ರೂಪವನ್ನು ಕಂಡು ಕೂಡ ಒಬ್ಬಳು ಹೆಣ್ಣು ಮಗಳು ಬೇಡ ಅಂತೇಳಿ ಹೇಳ್ತಾಳೆ ಅಂತ ಹೇಳಿ ಆದ್ರೆ ಒಂದವಳು ಸ್ತ್ರೀಯೇ ಅಲ್ಲ. ಕಡೆಗೂ ಕೂಡ ಒಪ್ಪಿದ್ಲು. ಕೆಲವರೆಲ್ಲ ಹೆಣ್ಣು ಮಕ್ಕಳು ಹಾಗೆ ಹೇಳುದು, ನನ್ನ ಸುದ್ದಿಗೆ ಬರಬೇಡ, ನನಗೆ 3 ಜನ ಗಟ್ಟಿಮುಟ್ಟಾದ ಅಣ್ಣಂದಿರಿದ್ದಾರೆ,
ಅದು ಒಂದು ರೀತಿಯಲ್ಲಿ ನಮಗೆ ಅವರು ಎಚ್ಚರದಿಂದಿರು ಮೂವರು ಅಣ್ಣಂದಿರಿದ್ದಾರೆ ಎನ್ನುವ ಹಾಗೆ ಪರೋಕ್ಷವಾಗಿ ನಮಗೆ ಸೂಚಿಸುವಂಥದ್ದು. ಹಾಗಾಗಿ ಇಷ್ಟು ಹೇಳಿದ ಮೇಲೂ ಕೂಡ ನನ್ನ ಮೇಲಿನ ಆಸೆಯಿಂದ ಅವನು ಹಿಂದೆ ಸರಿಲಿಲ್ಲಲ್ವಾ? ಹಾಗಾದರೆ ನನ್ನನ್ನು ಬಯಸುವಂತಹ ಒಂದು ದೃಢತೆ ಅವನಲ್ಲಿ ಉಂಟು ಎನ್ನುವಂತಹ ಸತ್ಯವನ್ನು ತಿಳಿದೋ ಏನು. ಅಮಾವಾಸ್ಯೆಯ ದಿವಸ ನಾಟ್ಯಾಲಯಕ್ಕೆ ನೀನು ಬರಬೇಕು ಎನ್ನುವುದಾಗಿ ಹೇಳಿದ್ದಾಳೆ. ನಾನು ಯೋಚನೆ ಮಾಡುವುದು, ಅಮಾವಾಸ್ಯೆಯ ದಿವಸ ಯಾಕಪ್ಪ ಬರಲಿಕ್ಕೆ ಹೇಳಿದ್ಲು? ಅರ್ಥ ಆಯ್ತು ನನಗೆ. ಕೀಚಕನಿಗೆ ಅಮಾವಾಸ್ಯೆಯನ್ನು ಕೂಡ ಹುಣ್ಣಿಮೆ ಮಾಡುವಂತಹ ಒಂದು ಚಾಕಚಕ್ಯತೆ ಉಂಟು ಎನ್ನುವುದಾಗಿ ತಿಳಿದಿದ್ದಾಳೋ ಏನು. ಇನ್ನು ಸ್ಮಶಾನಕ್ಕೆ ಒಂದರ್ಥದಲ್ಲಿ ಲಯಾಧಿಕಾರಿಯಾದಂತಹ ಪರಶಿವನ ಆವಾಸ ಸ್ಮಶಾನವೇ ಅಲ್ವಾ? ಆ ಕಾಲದಲ್ಲಿ ಮದನನನ್ನು ಸುಟ್ಟಂತಹ ಶಿವ ನಮ್ಮ ಮದನ ಕೇಳಿ ಆಗುವಾಗ ಇವರನ್ನು ಸುಡುವುದಕ್ಕೆ ಆಗುವುದಿಲ್ಲ ಎನ್ನುವುದಾಗಿ ನಾಚಿಕೊಳ್ಳಬೇಕು. ಅದಕ್ಕಾಗಿ ಸ್ಮಶಾನಕ್ಕೆ ಕರೆದಿದ್ದಾಳೆ. ಹಾಗಾಗಿ ಯಾವಾಗೊಮ್ಮೆ ಮಧ್ಯರಾತ್ರಿ ಆಗುತ್ತದೋ ಎನ್ನುವುದಾಗಿ ನಾನು ಯೋಚನೆ ಮಾಡುತ್ತಾ ಮಲಗಿದ್ದು. ಎಷ್ಟು ಸೈರಂಧ್ರಿಯ ಮೇಲೆ ನನಗೆ ಮೋಹ ಅಂತ ಹೇಳಿದ್ರೆ, ಎಷ್ಟು ಅವಳನ್ನು ನಾನು ಆವರಿಸಿದ್ದೇನೆ ಕೇಳಿದ್ರೆ, ನಿದ್ರಾದೇವಿಯೂ ಕೂಡ ತಾನೊಬ್ಬಳು ಹೆಣ್ಣಿನೊಂದಿಗೆ ಇದ್ದೇನೆ ಎನ್ನುವಂತಹ ಭಾವವನ್ನು ತಳೆದೋ ಏನು, ನನ್ನ ಹತ್ತಿರಕ್ಕೂ ಕೂಡ ಸುಳಿಯುತ್ತಿಲ್ಲ. ಹಾಗಾಗಿ ನಿಶಿಯ ಕಾಲದಲ್ಲಿ ಎದ್ದು ಕುಳಿತಿದ್ದೇನೆ. ಯಾಕೆ ಬಲ್ಲಿರ, ತಲೆಗೆ ಸೈರಂಧ್ರಿಯ ನಶೆ ಎನ್ನುವಂತಹದ್ದು ಏರಿದೆ. ಹಾಗಾಗಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಸೈರಂಧ್ರಿಯನ್ನು ಕಾಣುವಂತಹ ಬಯಕೆಯೊಂದಿಗೆ ನಾವು ಹೊರಡುವ ಪರಿ ಹೇಗೆ? ಬಯಸಿದು ಕೃತನ ಬಾಯ ಹೋಗುವಂತೆ ಮುದದಿ ಅನುಮಾನಿಸದೆ ಪೊಕ್ಕನ ನಾಟ್ಯ ನಿಲಯವನು ಕನಮದಾಂಧತೆಯಿಂದಲಾಗ ಧನ ಕನಕ ಮುತ್ತು ರತ್ನ ವೈಢೂರ್ಯಗಳನ್ನು ಹಿಡಿದುಕೊಂಡವಳ ಬಲಿಗೆ ಸಾರಲೆ. ಮಾನಧನನಂತಹ ನಾನಿರುವಾಗ ಧನ ಕನಕಗಳು ಬೇಕು, ನವರತ್ನಗಳು ಪುರುಷ ರತ್ನವೇ ನಾನಿರುವಾಗ ನವರತ್ನಗಳು ಬೇಕೆ. ಹಾಗಂತೇಳಿ ಅಮಾವಾಸ್ಯೆ ಎನ್ನುವಂತಹದ್ದು ಮಧ್ಯರಾತ್ರಿಯ ವೇಳೆಯಲ್ಲಿ ಬರಬೇಕು ಎನ್ನುವುದಾಗಿ ಅವಳ ಕಡೆಯಿಂದ ಬಂದಿದೆ. ಮತ್ತೆ ಈ ಅಮಾವಾಸ್ಯೆಗೆ ಅವಳ ತಲೆಯಲ್ಲಿ ಆದರೂ ತಿರುಗಿ ಮತ್ತೆ ಮನಸ್ಸನ್ನು ಬದಲಾಯಿಸಿಕೊಂಡ್ರೆ ನಮಗೆ ಕಷ್ಟವಾಗುವುದಲ್ವ. ಹಾಗಾಗಿ ಅಪರಿಮಿತವಾದಂಥ ಉತ್ಸಾಹದಿಂದ ಎಲ್ಲಿಗೂ ಕೂಡ ನಾನು ಒಬ್ಬನೇ ಹೋಗುವಂತಹ ಕೈಂಕರ್ಯ ಇಲ್ಲಿವರೆಗೆ ನಡಿಲಿಲ್ಲ. ನಮ್ಮೊಂದಿಗೆ ನಮ್ಮ ಕೂಟದ ಜನಗಳೇ ಇರುವಂತಹದ್ದು. ಹಾಗಾಗಿ ಇವತ್ತು ನಾನು ಸೈರಂಧ್ರಿಯನ್ನು ಸೇರಬೇಕಾದದ್ದು ಏಕಾಂತವಾಗಿ. ಹಾಗಾಗಿ ಮತ್ತೊಮ್ಮೆ ಕೈಯಲ್ಲಿರುವಂತಹ ಕತ್ತಿಯನ್ನು ಝಳಪಳಿಸುತ್ತಾ, ಮೈಗೆ ಸುಗಂಧ ದ್ರವ್ಯಗಳನ್ನು ಲೇಪಿಸುತ್ತಾ, ಅದ್ಭುತವಾದಂತಹ ಕೇಶಾಲಂಕಾರದೊಂದಿಗೆ ಮೇಲಿರುವಂತಹ ದೇವತೆಗಳು ಕೂಡ ನಾಚಬೇಕು. ಸೈರಂಧ್ರಿಯನ್ನು ಕಾಣುವಂತಹ ಸಂದರ್ಭದಲ್ಲಿ ಕೀಚಕನು ಹೇಗೆ ಹೊರಟ ಅಂತ ಕೇಳಿದ್ರೆ, ಜಯಂತನೋ ಮನ್ಮಥನು ಕೂಡ ನಾಚಿ ನೀರಾಗುವಂತಹ ರೀತಿಯಲ್ಲಿ ಹೊರಟ. ಹಾಗಾಗಿ ಮೂರ್ಲೋಕವೂ ಕೂಡ ನನ್ನ ಸೌಂದರ್ಯವನ್ನು ನೋಡಿ ನಾಚುವಂತಹ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡು ನಾಟ್ಯಾಲಯಕ್ಕೆ ತೆರಳುತ್ತೇನೆ. ನೋಡಿ ಹೇಗೆ ಬಂದೆ ಅಂತ ಹೇಳಿಲ್ಲ. ಬರುವಂತಹ ಸಂದರ್ಭದಲ್ಲಿ ಅಪಶಕುನಗಳೆಲ್ಲ ಕೆಲವೆಲ್ಲ ಗೋಚರಿಸಿದೆ. ಅದೆಲ್ಲ ನಮ್ಮ ಕೀಚಕನಿಗೆ ಅಪಶಕುನಗಳೇ ಶುಭ ಶಕುನ. ಹಾಗಾಗಿ ಅದರ ಬಗ್ಗೆ ಹೆಚ್ಚೆಲ್ಲ ತಲೆ ಕೆಡಿಸಿಕೊಳ್ಳದೆ ನಾಟ್ಯಾಲಯಕ್ಕೆ ಎಡಗಾಲನ್ನಿಟ್ಟು ಒಳ ಹೊಕ್ಕಿದ್ದೇನೆ. ಓಹೋ, ಇವಳು ಹೆಣ್ಣೆ. ಯಾಕೆ ಬಲ್ಲಿರ, ನಾನು ಎನಿಸಿದ್ದು ನನಗೆ ಮಾತ್ರ ನಿದ್ರೆ ಬರಲಿಲ್ಲ ಎನ್ನುವುದಾಗಿ. ಇವಳಿಗೆ ಕೂಡ ನನ್ನ ನೆನೆಸಿ ನಿದ್ರೆ ಬರಲಿಲ್ಲ. ಬಹುಶಃ ನನಗಿಂತ ಮೊದಲೇ ಇಲ್ಲಿಗೆ ತಲುಪಿರಬೇಕು. ಪಾಪ ಕಾದು ಕಾದು ಕುಳಿತು ಬಸವಳಿದು ನಿದ್ರಿಸಿದ್ದಾಳೆ. ಅಲ್ಲ, ಯೋಚನೆ ಮಾಡುವುದು, ಅವಳನ್ನು ಆ ಕಾಲದಲ್ಲಿ ಕಾಣುವಂತಹ ಸಂದರ್ಭದಲ್ಲಿ ನಾನೇ ಒಂದು ಸಾರಿ ದಿಗ್ಭ್ರಮೆಗೆ ಒಳಗಾಗಿದ್ದೆ. ಮಹಾಲಕ್ಷ್ಮಿಯೋ ರತಿಯೋ ಅಥವಾ ನಾನು ಸ್ವಯಂವರ ಮಂಟಪದಲ್ಲಿ ಕಂಡಂತಹ ದ್ರೌಪದಿಯೋ ಎನ್ನುವಂತಹ ಭ್ರಮೆಗೆ ಕೂಡ ನಾನು ಒಳಗಾಗಿದ್ದೆ. ಯಾಕಂತ ಹೇಳಿದ್ರೆ ದ್ರೌಪದಿಯ ಸ್ವಯಂವರಕ್ಕೆ ನಾನು ಕೂಡ ಹೋದವನೇ. ನಾನು ಭಾಗವಹಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ನಾನು ಹೇಳುವುದಕ್ಕಿಂತ ಮುಂಚೆ ಅವನೊಬ್ಬ ಎದ್ದಿದ್ದಾನಲ್ಲ, ಆ ಕ್ಷಣದಲ್ಲಿ ಅವಳ
ಮುಖದಿಂದ ಹೊರಟಂತಹ ವಾಣಿ, ನಾಹಂ ವರಯಾಮಿ ಸೂತಂ ಎನ್ನುವುದಾಗಿ. ಮತ್ತೆ ನಮ್ಮ ಜಾತಿಯನ್ನು ಅಷ್ಟು ದೊಡ್ಡ ಸಭೆಯಲ್ಲಿ ಯಾಕೆ ಹೇಳಬೇಕು? ಮತ್ತೊಮ್ಮೆ ನನ್ನ ಆಸನದಲ್ಲಿ ನಾನೇ ಮತ್ತೆ ಕುಳಿತದ್ದು. ಇಲ್ಲದಿದ್ದರೆ ಅರ್ಜುನ ಮೀನನ್ನು ಎಣ್ಣೆಗೆ ಹಾಕುವುದಕ್ಕಿಂತ ಮೊದಲಾಗಿ ನಾನು ಎಣ್ಣೆಗೆ ಹಾಕಿ ಆಗ್ತಿತ್ತು. ಹಾಗಾಗಿ ದ್ರೌಪದಿಯೋ ಎನ್ನುವಂತಹ ಭ್ರಮೆಗೆ ನಾನು ಆ ಕಾಲದಲ್ಲಿ ಇವಳನ್ನು ಕಂಡಾಗ ಭ್ರಮೆಗೆ ಒಳಗಾಗಿದ್ದೆ. ಮತ್ತೆ ನಮಗೆ ಕೂಡ ಸುದ್ದಿ ಬಂತು, ಐವರನ್ನು ಅವಳು ಮದುವೆ ಆದ್ಲಂತೆ. ಮತ್ತೆ ಐವರನ್ನು ಮದುವೆ ಆದ ಮೇಲೆ ಅವಳ ಹತ್ರ ಮತ್ತೆ ಆ ಸೌಂದರ್ಯ ಉಳಿಲಿಕ್ಕಿಲ್ಲ ಎನ್ನುವಂತಹ ವಿಶ್ವಾಸದಿಂದಲೇ ಸೈರಂಧ್ರಿಯ ಬಳಿಗೆ ಹೋಗಿ ನನ್ನ ಆಸೆಯನ್ನು ಹೇಳಿದ್ದು. ಈಗ ಏನೇ ಆಗ್ಲಿ, ಈಗ ನಮ್ಮ ಮುಂದಿನ ಕೆಲಸ ನೋಡ್ಬೇಕಲ್ವಾ. ಮಲಗಿದ್ದಾಳೆ ಪಾಪ, ಕನಸಲ್ಲಿ ನಾನೇ ಇರಬೇಕು ಬಹುಶಃ. ಕನಸಲ್ಲಿ ಎಷ್ಟು ನನ್ನೊಂದಿಗೆ ಸುಖಿಸಿ ಆನಂದದಲ್ಲಿದ್ದಾಳೋ ಏನು. ಹಾಗಂತೇಳಿ ಇವಳಿಗೂ ಕೂಡ ಗೊತ್ತಿಲ್ಲ ನನ್ನ ಕನಸು ನನಸಾಗುವಂತಹ ವೇಳೆ ಬಂದಿದೆ ಎನ್ನುವುದಾಗಿ. ಹಾಗಾಗಿ ವೇಳೆಗಳೇ ಬರದು. ಹಾಗಾಗಿ ಒಮ್ಮೆ ಕರೆದು ಬಿಡುವ. ಸೈರಂದ್ರಿ, ಸೈರು ಎಂಥದ್ದು? ಅಲ್ಲ, ಆಶ್ಚರ್ಯ. ಮಲಗುವಂತಹ ಸಂದರ್ಭದಲ್ಲಿ ಒಂದು ಬೃಹದಾಕಾರದ ಹೆಂಗಸು ಮಲಗಿದಾಗೆ ಕಾಣ್ತದೆ. ನಾನು ಆ ಕ್ಷಣ ಅಕ್ಕನ ಅಂತಃಪುರದಲ್ಲಿ ಆ ಕೇಳಿದಂತಹ ಕುಯ್ ಕುಯ್ ಸ್ವರ ಈಗ ಕೇಳ್ತಾ ಇಲ್ಲವಲ್ಲ. ಅವಳ ಮಾತನ್ನು ಆಡುವುದನ್ನು ನನಗೆ ಇವತ್ತಿಗೂ ನೆನಪುಂಟು. ನನ್ನ ಹತ್ತಿರ ಬರಬೇಡ, ನನ್ನನ್ನು ಐವರು ಗಂಧರ್ವರು ಕಾಯ್ತಾರೆ, ನನ್ನ ಮೇಲೆ ಕೈ ಇಟ್ಟರೆ ಸಾಹಿತಿ ಎನ್ನುವುದಾಗಿ. ಈಗ ನೋಡಿದ್ರೆ ಒಂದು ಗಂಡಸಿನ ಸ್ವರ ಮಿಸ್ ಆದಾಗೆ ಕಾಣ್ತದೆ. ಏನಪ್ಪ ನಾನು ತಿಳಿಯದೇ ಇರುವಂತಹ ವಿಶೇಷ. ಬಹುಶಃ ನನ್ನನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದಲಾಗಿ ಇದು ನಿದ್ದೆಗೆಟ್ಟ ಕೆಲವೊಮ್ಮೆ ಸ್ವರ ಬೀಳುವುದು ಅಂತೇಳಿ ಉಂಟಂತಲ್ವಾ, ನಿಮಗೆ ಅದು ಗೊತ್ತಿರಬೇಕು. ಹಾಗಾಗಿ ಸ್ವರ ಬಿದ್ದು ಎಲ್ಲಿಯೋ ಹೀಗೆ ಕೇಳ್ತದೆ ಕಾಣ್ತದೆ. ಇದು ಈಗ ಸೈರಂದ್ರಿ, ಮತ್ತೆ ಹೇಗೆ ಪ್ರಯಾಣ ಎಲ್ಲ ಹೇಗಾಯ್ತು ಇಲ್ಲಿಗೆ? ಅಯ್ಯೋ, ಪ್ರಯಾಣ ಹಾಗೆ. ಸತ್ಯ ಹೇಳ್ತೇನೆ, ಈ ಸ್ವರವನ್ನು ಕೇಳಿದ್ರೆ ಇವಳ ಹತ್ರ ಮಾತನ್ನು ಮುಂದುವರಿಸಬೇಕು ಅಂತೇಳಿ ನನಗೆ ಅನಿಸುವುದೇ ಇಲ್ಲ. ಈಗ ನಿದ್ದೆಯ ಅಮಲನಿನಲ್ಲೆಲ್ಲ ನೀನು ಮಾತಾಡುವುದು ಬೇಡ. ಒಮ್ಮೆ ಎದ್ದು ನಿಂತು ನನ್ನ ಬಳಿಯಲ್ಲಿ ಒಂದೆರಡು ಮಾತುಗಳನ್ನು ಆಡಂತೆ. ನನಗೆ ನಾಚಿಕೆ ಆಗ್ತದೆ. ನಾಚಿಕೆಲ್ಲ ಊರಿನ ಆಚೆಗಲ್ವ ಸೈರಂದ್ರಿ, ಎರಡು ಮಾತು. ಎಲ್ಲವೂ ಗೀತೆಗೆ ಕೇಳು ಚೆಲುವ ನೀನಗುದೆಂದು ಒಲಿದು ಬಂದೆನು ನಾನು ಬಲು ಧೀರನೆಂದು. ಉಳಿದ ನಾರಿಯರಂದವಲ್ಲೆಲ್ಲ ಬಗೆ ಬೀರಿ ಇಳೆಗೋಣೆನಗಿ ಸೋಲದವರಿಲ್ಲ ನರರು. ಎಲ್ಲವೂ ಗೀತೆಗೆ ಕೇಳು. ಎಲ್ಲವೋ ಕೀಚಕ, ಮಾತಾಡ್ಲಿಕ್ಕೆ ಆಗುದಿಲ್ಲ. ಹೌದಾ? ಅಲ್ಲ, ಮಾತಾಡುವ ಸಮಯವಲ್ಲ ಇದು. ನಾಚಿಕೆ ಆಗ್ತದೆ. ಹೌದಾ? ಅಲ್ಲ, ನಾಚಿಕೆ ಬೇಕು ಹೆಣ್ಣಿಗೆ, ಅದಲ್ವ ಭೂಷಣ. ಅಲ್ಲ, ಹೆಣ್ಣಿಗೆ ಅದೇ ಭೂಷಣ, ನನಗೆ ನೀನೇ ಭೂಷಣ. ಹೌದಪ್ಪ. ಹೇಗೆ ಹೇಳುವುದು ಅಂತಲೇ ಗೊತ್ತಾಗುವುದಿಲ್ಲ. ಹೇಗೆ ಹೇಳುದು? ಮಾತನಾಡಬಾರದೇನೆ ಸುಜಾಣೆ. ಅಯ್ಯಯ್ಯೋ, ಈ ವಾಕ್ಯ ಎಲ್ಲ ಬೇರೆ ಎಲ್ಲಿಯೋ ಕೇಳಿದಾಗ ಆಗ್ತದೆ. ಹೌದಪ್ಪ. ನನ್ನವರು ಎಲ್ಲ ಹಾಗೆ ಮಾತಾಡ್ತಾ ಇದ್ರು. 5 ಜನ ಇದ್ದಾರಲ್ಲ. ಓಹೋ ಹೋ 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 ಹೋ. ಆದ್ರೆ ಅವರಿಗಿಂತ ಮೀರಿದವ ನೀನು. ಹೌದಪ್ಪ. ಮಾತ್ರ ಅಲ್ಲ, ಅವರಿಗಿಂತ ಬೇರೆ ನೀನು. ಹೌದು. 6 ನೀನು. ಹೌದಪ್ಪ. ಇಂದಿನಿಂದ ನಿನಗೆ 6 ಮೇಳಗಳ ಹೊಣೆಗಾರಿಕೆ. ಅದೇ 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 ನನಗೆ ಹಾಗೆ ಅನ್ನಿಸ್ತಾ ಇತ್ತು. ನೀನಾರು 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 ಅಂತ. ನನಗೆ ನಿನ್ನ ಬಗ್ಗೆ ಅನಿಸ್ಲೇ ಇಲ್ಲ. ನೀನು ನನಗೆ, ನಾನು ನಿನಗೆ. ಆದ್ರೆ ನಿನಗೇನು ಬುದ್ಧಿ ಇಲ್ಲ. ಏನು ಬುದ್ಧಿ ಇಲ್ಲ. ಬುದ್ಧಿ ಬುದ್ಧಿಯಲ್ಲಿ ಆಗಲಿ, ಧೈರ್ಯದಲ್ಲಿ ಆಗಲಿ, ಶೌರ್ಯದಲ್ಲಿ ಆಗಲಿ, ಪರಾಕ್ರಮದಲ್ಲಿ ಆಗಲಿ, ಇಳೆಯೊಳಗೆ ಯಾರು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಕೀಚಕ. ಅಲ್ಲ, ಅದು ಉತ್ತರ ಆಗಿರ್ಬೋದು, ನಿನ್ನಲ್ಲಿಲ್ಲ. ಹೌದಾ? ಯಾಕೆ? ಅಲ್ಲ, ಬುದ್ಧಿ ಇದ್ದ ಒಂದು ಗಂಡಸು ಹೀಗೆ ಮಾಡ್ತಾರ? ಹೀಗೆ ಬರ್ತಾರಂತ ಹೇಳಿದ್ರೆ ನಿನ್ನ ಸೂಚನೆ ಮೇರೆಗೆಲ್ವ ನಾನು ಬಂದದ್ದು. ಅದು ಇಲ್ಲಿಗೆ ಬಂದದ್ದು. ಹೌದು, ಇಲ್ಲಿಗೆ ಬರ್ಲಿಕ್ಕೆ ನನ್ನದೇ ಸೂಚನೆ.
ಹೌದೌದು, ನಿನ್ನದೇ ಸೂಚನೆ. ಇಲ್ಲಿಗೆ ನೀನು ಬರ್ಲಿಕ್ಕೆ ನನ್ನದೇ ಸೂಚನೆ. ಹೌದಪ್ಪ. ಆದರೆ ಹಗಲು ಹಾ, ಸಾರ್ವಜನಿಕರ ಮುಂದೆ ನೀನು ಹಾಗೆ ಮಾಡಬಹುದಾ? ನೀನು ನಿನ್ನೊಂದಿಗೆ ನಾನು ವರ್ತಿಸಿದ ವರ್ತನೆಯನ್ನು ಹೇಳುವುದು ಅದೊಂದು ಬುದ್ಧಿ ಇದ್ದವರು ಮಾಡುವ ಕೆಲಸವ. ತಪ್ಪಿದ್ನೋ ನಾನು? ಮತ್ತೆಂಥದ್ದು? ಮತ್ತೀಗ ಆಗಿ ಓದೋದಕ್ಕಿಲ್ಲ. ಈಗ ನಾವು ಬೇಸರ ಮಾಡಿದ್ರೆ ಆಗ್ತದ? 10 ಜನರು ಕಾಣುವಲ್ಲಿ ನನಗೆ ಬರ್ತೀಯ ಕೇಳುವುದಾ? ಹೌದಲ್ವಾ? ಹಾಗೆ ಕೇಳಬಾರ್ದಿತ್ತಲ್ವಾ? ಅಂದ್ರೆ ಹಿಂದೆಲ್ಲ ನಾನು ಹಾಗೆ ಕೇಳಿದ್ದು. ನಿಜವಾಗಿ ನನಗೆ ಮನಸ್ಸು ನಿನ್ನಲ್ಲಿ ಮೊದಲೇ ಇತ್ತು. ಸೈರಂದ್ರಿ, ಈಗ ಸಂಭಾಷಣೆಯನ್ನು ಮುಂದುವರಿಸುವ. ಇದು ನಿನಗೆ ಅಮಾವಾಸ್ಯೆಯ ಕಷಾಯ ಕೊಟ್ಟರೆ ಆದಿತ್ತು ಅಂತ ನನಗೆ ಈ ಸ್ವರವನ್ನು ಕೇಳಲಿಕ್ಕೆ ಆಗೋದಿಲ್ಲ. ಪುಣ್ಯಾತಿಗಿತ್ತಿ ಅಲ್ಲ, ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಹೌದಪ್ಪ. ಹಾಗಂತೇಳಿ ಈಗ ನಿನ್ನ ಮಾತನ್ನು ಕೇಳದೆ ನನಗೆ ಉಪಾಯವೂ ಇಲ್ಲ. ನನಗೂ ನಿನ್ನಲ್ಲಿ ಮಾತಾಡೋದೇ ಉಪಾಯ ಇಲ್ಲ. ಹೌದಪ್ಪ, ನನಗೆ ಮತ್ತೆ ನಿನ್ನ ಮಾತು ಕೂಡ ಬೇಕಾದದ್ದಲ್ಲ. ಈಗ ಏನಾಗಬೇಕು? ಈಗ ಏನಾಗಬೇಕು ಕೇಳಿದ್ರೆ, ನಾನು ಬಂದದ್ದು ಯಾಕೆ ಒಂದು ವಿಷಯ ಹೇಳ್ತೇನೆ. ಈಗ ಮಾತಲ್ಲಿ ನಾವು ಮುಂದುವರಿಯುವುದು ಬೇಡ. ಮೌನವಾಗಿ ನಾನು ನಿನ್ನನ್ನು ಸೇರಬೇಕಾಗಿದೆ. ಈಗ ಪ್ರಾರಂಭಿಕವಾಗಿ ನಿನ್ನೊಳಗಿರುವಂತಹ ನಾಚಿಕೆಯನ್ನು ಮಾತನಾಡಿ ಒಂದು ಹಂತದ ಮಟ್ಟಿಗೆ ನಾನು ದೂರ ಮಾಡಿ ಆಗಿದೆ. ಅಯ್ಯಯ್ಯೋ, ನನಗೆ ನಾಚಿಕೆ ಇಲ್ಲ. ಏನು ನಾಚಿಕೆ ಇಲ್ಲ? ನಿನಗೆ ನಾಚಿಕಿಲ್ಲ ಅಂತ ಹೇಳಿದ್ರೆ ಮತ್ತೆ ಗಂಡುಸಾದಂತಹ ನಾನು ನಾಚಬೇಕು. ಈಗ ನೀನು ನಾಚಿಕೆ ಬಿಡಬೇಕು. ನಾನು ನಾಚಿಕೆ ಬಿಡಬೇಕು. ಇಬ್ಬರು ಕೂಡ ನಾಚಿಕೆ ಬಿಡಬೇಕು. ನಮ್ಮಿಬ್ಬರ ಮಿಲನವನ್ನು ಕಂಡು ರತಿ ಮದನರೇ ನಾಚಬೇಕು. ಹಾಗೆ ಆಗಬೇಕು ಅಂತ ಹೇಳಿದ್ರೆ ನನ್ನ ತನು ಎನ್ನುವಂತಹದ್ದು ನಿನಗೆ ಸ್ಪರ್ಶ ಆಗಬೇಕು. ಈಗ ರತಿ ಯಾರು, ಮದನ ಯಾರು? ಅದರಲ್ಲಿ ಪುನಃ ಪ್ರಶ್ನೆ ಅಂತದ್ದು ನಿನಗೆ? ಅಲ್ಲ, ಹಾಗಲ್ಲ. ಮದನ ಅವತ್ತೇ ಸತ್ತಿದ್ದಾನಲ್ಲ, ಅದಕ್ಕೆ ಕೇಳಿದ್ ನಾನು. ಸಾಯುವುದಿಲ್ಲ. ಮದನ ಸತ್ತಿದ್ದಾನೆ ಅಂತ ಹೇಳಿದ್ರೆ ಮತ್ತೆ ಅವನ ಹಂಗಲ್ವ, ಸತ್ತಿದ್ದಾನಲ್ಲ. ಹೌದಪ್ಪ, ಸತ್ತಿದ್ದಾನೆ ಅಂತ ಹೇಳಿದ್ರೆ ಅವನ ಹೆಂಡತಿಗೆ ಅವನು ಕಾಣ್ತಾನೆ ಅಲ್ವಾ? ಅಲ್ಲ, ನನಗೊಮ್ಮೆ ಹೆದರಿಕೆ ಆಯ್ತು, ನೀನೆಲ್ಲಿಯಾದ್ರೂ ಸಾಯ್ಲಿಕ್ಕೆ ಹೊರಡುದು ಅಂತ. ಹಾಗಲ್ಲ. ಒಂದು ವಿಷಯ ಹೇಳಬೇಕಾ? ನಿನ್ನ ಸೌಂದರ್ಯಕ್ಕೆ ನಾನು ಯಾವತ್ತೂ ಸತ್ತಾಗಿದೆ. ಅದೇ ನನ್ನನ್ನು ಬಯಸಿದಲ್ಲಿಗೆ ನೀನು ಸತ್ತಿದ್ದಿ. ನಿನ್ನ ಒಂದು ವಿಷಯ ಹೇಳ್ತೇನೆ. ಇದು ಈ ಹೆಣ್ಣಿನಲ್ಲಿ ಇರಬೇಕಾದಂತಹ ಲಾಲಿತ್ಯ, ಸ್ವರ, ಈ ಸ್ವರ ಮತ್ತು ನನ್ನ ಸ್ಥರ ಸೇರುವುದೇ ಇಲ್ಲ. ಸ್ವರ ಮತ್ತೆ ಸ್ಥರ ಸೇರದಿದ್ರೆ ನೀವು ದೇಹ ಸೇರಬೇಕಾದದಲ್ಲ. ಹತ್ತಿರ ಸಾರಿ ಮೈಯನ್ನೊಮ್ಮೆ ಮುಟ್ಟಿದ್ದೇನಂತೆ. ಬಾರೆ ಮನದಿ ಬೆಚ್ಚುತ್ತ ಎಲ್ಲದ ಎಲೆ ನೀರೆ ಕೋಮಲ ತನುವಿಗೆ ಕಲ್ಲಲ್ದಾಯ್ತೆನಲಿಲ್ದ ನಗುದಾಯ ಎನಲು ಕೀಚಕ ನುಪ್ಪಿ ವನಿದೆ ಬಾರಿದು ವನಿತೆಯ ಮೋಹಕ ಮಾತುಗಳನ್ನು ಆಲಿಸುವಾಗ ಇವಳ ಮೇಲಿರುವಂತಹ ಆಸೆ ಮತ್ತು ಹೆಚ್ಚಾಗುತ್ತಾ ಉಂಟು. ನನ್ನನ್ನು ಕಂಡ ಮೇಲೆ ನೀನು ಯಾವತ್ತೋ ಸತ್ತಿದ್ದಿ ಎನ್ನುವಂತಹ ಮಾತುಗಳನ್ನು ಹೇಳಿದ್ಲು. ತಪ್ಪಿ ಆಡಿದ್ದಲ್ಲ, ನಿಜವಾಗಿ ಕೂಡ ಅದು ಸತ್ತದ್ದೇ. ನಿಜಾರ್ಥದಲ್ಲಿ ಇವತ್ತು ನನ್ನ ಮೋಹದ ಪಾಶಕ್ಕೆ ಸಿಲುಕಿ ಇನ್ನು ಇವನನ್ನು ಅನುಭವಿಸಿದ ಮೇಲೆ ನನಗೆ ಜೀವನದಲ್ಲಿ ಮತ್ತೋರ್ವರ ಗಂಡನ ಸಹವಾಸವೇ ಬೇಡ ಎನ್ನುವ ಹಾಗೆ ಆಗಬೇಕು. ಹಾಗಾಗಿ ರತಿಕೇಳಿಯಲ್ಲಿ ಇವಳು ಸುಖಿಸಿ ಸಾಯಬೇಕು. ಹಾಗೆ ಆಗಬೇಕು ಅಂತ ಹೇಳಿದ್ರೆ ಇಬ್ಬರಿದ್ದವರು ಒಂದಾಗಬೇಕಲ್ವ. ಹಾಗಾಗಿ ಹತ್ತಿರ ಹೋಗಿ ಇವಳ ಕೋಮಲವಾದಂತಹ ಶರೀರವನ್ನು ನೇವರಿಸ್ತೇನಂತೆ. ಓ ಇಂಪು ಸೊಂಪಿನ ಚಂದ್ರಬಿಂಬೆ, ಕೆಂಪು ತುಟಿರ್ ನಾಸಿಗದ ರಂಬೆ, ಮದನನ ಪಟ್ಟದ ರಾಣಿ, ಮೊದಲೇ ವಿರಾಟ ನಗರಕ್ಕೆ ಬಂದುದಿಲ್ಲವೇಕೆ? ಅನ್ಯಾಯವಾಗಿ ನನ್ನ ಇಷ್ಟು ವರ್ಷಗಳನ್ನು ನಾನು ಕಳೆದುಕೊಂಡೆನಲ್ಲ, ಇನ್ನು ತಡೆಯುವುದಿಲ್ಲ. ನೀನು ನನ್ನನ್ನು ನೋಡಿ ಮಾತಾಡುದು, ನೋಡದೆ ಮಾತಾಡುದು ಅಲ್ಲ. ನಿನ್ನನ್ನು ಅಮಾವಾಸ್ಯೆಯ ಕತ್ತಲಲ್ಲಿ ಎಂಥದ್ದು ನೋಡುದೆ? ನನ್ನ ಹೃದಯ ಕಮಲದ ಮಧ್ಯದಲ್ಲಿ ನಿನ್ನನ್ನು ಯಾವತ್ತೋ ಸೆರೆಮನೆಯಲ್ಲಿ ಕೂರಿಸಿಯಾಗಿದೆ.
ಮತ್ತೆ ಇನ್ನೊಂದು ಹೇಳ್ಬೇಕಾ? ಅಲ್ಲ, ನಾನು ಕೇಳಿದ್ದೆ ಅದಕ್ಕೆಲ್ಲ. ನನ್ನನ್ನು ನೋಡಿದ ಮೇಲೂ ನಿನಗೆ ಮಾತಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಹೇಳಿದ್ದು. ಈಗ ನಿನ್ನನ್ನು ನೋಡಿದ್ದೇನೆ ಎನ್ನುವುದಾಗಿ ಯಾರು ಹೇಳಿದ್ದು? ಅಲ್ಲ, ಒಮ್ಮೆ ಕೂಡಿ ಬಿಡುವ ಅಂತ ಕಾಣುವುದಿಲ್ವಾ? ಅಯ್ಯೋ, ನಿನ್ನನ್ನು ನೋಡುವುದಕ್ಕೆ ಕಣ್ಣು ಬೇಕಾ? ನನ್ನ ಹೃದಯ ಸಾಕಾಗುವುದಿಲ್ವಾ? ಅದು ಉಂಟಲ್ಲ. ಮತ್ತೆ ಹೃದಯದಲ್ಲಿ ಆರಾಧಿಸುತ್ತಿದ್ದಂತಹ ನನ್ನ ಸೈರಂಧ್ರಿಯನ್ನು ಕಂಡು ಒಂದರ್ಥದಲ್ಲಿ ನಾನೀಗ ಕವಿಯಾದದ್ದು. ಬಹುಶಃ ನಿನ್ನ ಹೃದಯದಲ್ಲಿಯೂ ಸೈರಂಧ್ರಿ ಅಂತಲೇ ಬಡಿತಾ ಇರಬೇಕಲ್ವಾ? ಹೌದಪ್ಪ, ಆ ಬಡಿತ ನಿನಗೆ ಕೇಳಬೇಕು ಅಂತ ಹೇಳಿ ಆದ್ರೆ ನಿನ್ನ ಆ ವಿಶಾಲವಾದಂತಹ ಕೇಶರಾಶಿಯೊಂದಿಗೆ ಅಲಂಕೃತವಾದಂತಹ ನಿನ್ನ ಮುಖ ನನ್ನ ಎದೆಗೆ ತಾಗಬೇಕು. ಇಲ್ಲ, ಮುಖ ತಿರುಗಿಸುವುದಿಲ್ಲ. ಮುಖ ತಿರುಗಿಸುವುದಿಲ್ಲ, ನನಗೆ ನಾಚಿಕೆ ಆಗ್ತದೆ. ಅಲ್ಲ, ಒಂದು ವಿಷಯ ಹೇಳ್ತೇನೆ. ಈಗ ನಾವಿಬ್ಬರು ನಿನಗೆ ನಾಚಿಕೆ ಇನ್ನೂ ಹೋಗ್ಲಿಲ್ಲ. ನಾಚಿಕೆ ಎನ್ನುವಂಥದ್ದು ಹೆಣ್ಣಿಗೆ ಭೂಷಣ ಆದ್ರೂ ಕೂಡ ಕೀಚಕನ ಎದುರು ಭಗವಂತನನ್ನು ಕಂಡ ಮೇಲೆ ಭಕ್ತನಾದವನು ಸಂಪೂರ್ಣವಾಗಿ ಶರಣಾಗುತ್ತಾನೋ ಅದೇ ರೀತಿಯಾಗಿ ನಿನ್ನೆದುರು ಬಂದಂತಹ ನಿನ್ನ ಪಾಲಿನ ದೇವರು ಎನ್ನುವುದಾಗಿ ನನ್ನನ್ನು ತಿಳಿಬೇಕು ನೀನು. ಹೌದಪ್ಪ. ಹಾಗಾಗಿ ನಿನಗೆಲ್ಲ ನಾಚಿಕೆ ಬಿಟ್ಟ ಹೆಂಗಸರೇ ಸಿಕ್ಕಿದ್ದು ಇಷ್ಟರವರೆಗೆ. ಅದು ನನಗಾಗುದಿಲ್ಲ. ಇವಳನ್ನು ಮಾತಿಗೆ ಬಿಟ್ರೆ ಅಮಾವಾಸ್ಯೆ ಕಳೆದು ಮತ್ತೆ ನಾಳೆ ಇನ್ನೊಂದು ಆರಂಭ ತಿಥಿ ಬೇರೆ ಆಗ್ತದೆ. ಹಾಗಾಗಿ ತಿಥಿ ಬೇರೆ ಆಗುವುದಕ್ಕಿಂತ ಮೊದಲಾಗಿ ನೀನು ನಮ್ಮ ಮಧ್ಯೆ ತಿಥಿ ಸುದ್ದಿ ಮಾತಾಡಿದೆ. ಸೈರಂಧ್ರಿ ಇಂಥ ಸಮಯದಲ್ಲಿ ಇಂಥ ಮಾತುಗಳನ್ನೆಲ್ಲ ಆಡುವುದೇನೆ? ಅಲ್ಲ, ಹಾಗಲ್ಲ. ನೀನು ಅತಿಥಿ, ತಿಥಿ ಅಲ್ಲ. ಹೌದಪ್ಪ. ಹಾಗಂತೇಳಿ ಆಹ್ವಾನವಿಲ್ಲದೆ ಬಂದು ಹೋಗುವಂತಹ ಅತಿಥಿ ಎನ್ನುವುದಾಗಿ ನೀನು ತಿಳಿಯಬೇಕಾದದ್ದಿಲ್ಲ. ಅಲ್ಲ, ಬಂದ್ರೆ ಗೊತ್ತಿಲ್ಲದೆ ಹೋಗ್ಲಿಕ್ಕಿಲ್ಲ. ಹೌದಪ್ಪ, ನಾನು ಶಾಶ್ವತವಾಗಿ ನಿನ್ನಲ್ಲೇ ಇರುವವನು. ನನ್ನ ಬಳಿಗೆ ಬಂದರೆ ಮತ್ತೆ ಹೋಗುವುದಿಲ್ಲ ಅವರು. ಹೌದು, ನೀನು ಕಳಿಸಿದ್ರೂ ನಾನು ಹೋಗುವುದಿಲ್ಲ. ಅಲ್ಲ, ಹೋಗದೆ ನಾನು ಕಳಿಸುವುದಿಲ್ಲ. ಈಗ ಮಾತೆಲ್ಲ ಸಾಕು, ನಿನ್ನೊಂದಿಗೆ ಮಾತನಾಡುವಂತಹ ಸಂಯಮವನ್ನು ಕೂಡ ಕಳೆದುಕೊಂಡಿದ್ದೇನೆ. ನಿನ್ನನ್ನೊಮ್ಮೆ ಬಿಗಿಯಾಗಿ ಮೆತ್ತಗೆ ಅಲ್ಲ, ನಾನು ಕತ್ತಲಲ್ಲಿ ಹೋಗಿ ಇದು ಕಲ್ಲು ಕಂಬವನ್ನೇನಾದರೂ ಅಪ್ಪಿಕೊಂಡೇನೋ ಎನ್ನುವಂತಹ ಭಾವ ನನಗೆ ಬರುವಂಥದ್ದು. ಏನಾಯ್ತು? ಇದು ಗಟ್ಟಿ ಗಟ್ಟಿ ದೇಹ ಎಲ್ಲ ಕಾಣ್ತದೆ. ಇಷ್ಟ ಆಗಲಿಲ್ವಾ? ಅಲ್ಲ, ಇಷ್ಟ ಆಗದೆ ಏನು, ಕಠಿಣ ಅಂತೇಳಿ ನಿನ್ನನ್ನು ದೂರ ಮಾಡುವಂತಹ ಜನ ಎನ್ನುವುದಾಗಿ ನೀನು ತಿಳಿಬೇಡ. ಕೆಲವರಿಗೆಲ್ಲ ಪಾಯಸ ಇಷ್ಟ ಆಗುದು, ನಮಗೆ ಕಠಿಣ ಪಾಯಸವೇ ಇಷ್ಟ ಆಗುವುದು. ಕಡು ಶರ್ಕರ ಪಾಕ ಅಂತೇಳಿ ಉಂಟು, ನಿನಗೆ ಗೊತ್ತುಂಟು? ನಾವೆಲ್ಲ ಅದನ್ನೆಲ್ಲ ಬಯಸುವವರು. ಮತ್ತೆ ನನಗೆ ನನ್ನ ಕೈಗೆ ಸಿಕ್ಕವರು ಎಷ್ಟು ಕಠಿಣ ಇದ್ರೂ ಕೂಡ ಮತ್ತೆ ಮೆದು ಮಾಡುವುದು ಹೇಗೆ ಅಂತೇಳಿ ನನಗೆ ಗೊತ್ತುಂಟು. ಹಾಗಾಗಿ ನಿನ್ನನ್ನೊಮ್ಮೆ ನನ್ನ ಕೈಯೇ ಸಾಕಾಗುವುದಿಲ್ಲ. ಮತ್ತೊಮ್ಮೆ ವಿಶಾಲವಾದಂತಹ ಬಾಹುಗಳಿಂದ ನಿನ್ನನ್ನು ಗಾಟ ಮುಖಕ್ಕೆ ಹಾಕಿದ್ದು ಸೆರಗೆಲ್ಲ ಎಂತದಕ್ಕೆ ಈಗ ಅದು ಬೇಕು? ಅಪ್ಪಿಕೊಂಡ್ರೆ ಅಲ್ಲ, ಸೆರಗು ತೆಗೆಯುವುದಿಲ್ಲ, ಮೀಸೆದಾಗುತ್ತದೆ. ಯಾರ ಮೀಸೆ ಹೇಳುವುದು ನೀನು? ನಿನ್ನದ್ದು. ನನ್ನ ಮೀಸೆ? ಸರಿಯಪ್ಪ, ಏನು ಆಶ್ಚರ್ಯವಿದು. ಇವಳನ್ನು ಕಂಡೊಡನೆ ಇವಳನ್ನು ಸುಖಿಸಿದ್ರೆ ಏನೆಲ್ಲ ಸದ್ಯೋ ಭವಿಷ್ಯದಲ್ಲಿ ಅನುಭವ ಆಗುತ್ತದೆ ಎನ್ನುವುದನ್ನು ಮನಸ್ಸಿನಲ್ಲಿಯೇ ಕಲ್ಪನೆಯನ್ನು ಕಂಡುಕೊಂಡವನು ನಾನು ಕಂಡಂತಹ ಕಲ್ಪನೆ ಹುಸಿಯಾಯಿತೋ ಹೇಗೆ? ಒಂದು ಹೆಣ್ಣನ್ನು ಆಲಂಗಿಸುವಾಗ ಆಗಬೇಕಾದಂತಹ ಅನುಭೂತಿ, ಆನಂದ ಅದು ಆಗ್ತಾ ಇಲ್ಲ. ಯಾಕೆ ಹೀಗೆ ಏನೋ ಒಂದು ಸಂಶಯ ಬರ್ತಾ ಉಂಟಲ್ವಾ? ನನ್ನ ಮುಖದಲ್ಲಿಯೂ ನಿನಗೆ ಮೀಸೆ ಕಂಡಿತ್ತು ಅಂದ್ರೆ? ನಿನ್ನ ಮೀಸೆ ನನ್ನ ಮುಖದಲ್ಲಿ ಕಾಣುತ್ತದೆ ಅಂದೆ. ಕನ್ನಡಿಯಾಗಿದ್ದ ಮುಖ ಅಲ್ವಾ? ಮಾತಿನಲ್ಲೇ ಮರಳು ಮಾಡ್ತಾ ಇದ್ದಾಳೆ. ಹಾಗಾಗಿ ಇವಳು ಉಟ್ಟಂತಹ ಸೀರೆಯನ್ನು ಸೆಳೆದು ಅನುಭವಿಸ್ಲಿಕ್ಕೆ ಮುಂದೆ ಹೋಗ್ತೇನಂತೆ. ಬಾ ಮುಂದೆಗೆ. ಭೀಮ
ನಿನ್ನ ಮೈಯಲ್ಲಿ ಬಂದದ್ದು ಯಾರು ಅಂತ ಹೇಳಿ ಆಗ್ಬೇಕು. ಈ ಅಮಾವಾಸ್ಯೆಗೆಲ್ಲ ಸಿಕ್ಕ ಹೆಣ್ಣು ಮಕ್ಕಳ ಮೈಯಲ್ಲಿ ಬರುವುದು, ಅದು ಕೂಡ ಸ್ಮಶಾನದಲ್ಲಿ ಯಾವುದೋ ಒಂದು ಅತೃಪ್ತ ಆತ್ಮವೇ ಇರಬೇಕು. ಬಹುಶಃ ಗಂಡಿನ ಸುಖವನ್ನು ಸಿಗದೆ ಆತ್ಮಹತ್ಯೆ ಮಾಡಿಕೊಂಡ ಸ್ತ್ರೀ ಪ್ರೇತವಿರಬೇಕು. ಈಗ ಕೀಚಕನಿದ್ದೇನೆ, ಮೈಯಲ್ಲಿ ಬಂದದ್ದು ಯಾರು ಅಂತ ಹೇಳ್ಬೇಕು. 3:45 ಇವಳ ದೇಹವನ್ನು ಬಿಟ್ಟು ಹೋಗ್ಬೇಕು ನೀನು. 3:45 ಬೆಲೆಯೂ ಇಲ್ಲ. ಮಾತಾಡ್ತಾನಮ್ಮ ಪಾಪಿ. ಇದು ಸೈರಂದ್ರಿ ಅಲ್ಲ ನೀನು. ಸೈರಂದ್ರಿ ಇದು ಸ್ಮಶಾನದಲ್ಲಿ ಅಂತ ಅಡಗಿತ್ತ ನಿಮಗೆ? ಅಲ್ಲ, ನಾವು ಪಾಕ ಎಲ್ಲಿಯೂ ಮಾಡ್ತೇವೆ, ಪಾಕಶಾಲೆಯಲ್ಲಿ ಮಾತ್ರ ಅಲ್ಲ. ಎಲ್ಲಿ ಪಾಕ ಆಗಬೇಕು ಅಲ್ಲೆಲ್ಲ ಪಾಕವೇ ಮಾಡುದು. ಪಾಪಿ ಮಗನೇ, ನಮ್ಮ ರಸಪಾಕಕ್ಕೆ ಉಪ್ಪು ಹಾಕಿದ್ದು ಯಾಕೆ ಅಂತ ಕೇಳುದು ನಾನು. ರಸ ಇದ್ರಲ್ವಾ ಪಾಕದಲ್ಲಿ? ಅದು ಭವಿಷ್ಯದಲ್ಲಿ ಗೊತ್ತಾಗಬೇಕಲ್ವಾ? ನೀನು ಮಧ್ಯದಲ್ಲೇ ಬಂದಿಯಲ್ಲ ನೀನು. ನಿನಗೆ ಕಂಡ ಹೆಣ್ಣು ಮಕ್ಕಳು ಬೇಕು ನಿನಗೆ ಪಾಪಿ? ಕಂಡ ಹೆಣ್ಣು ಮಕ್ಕಳು ಬೇಕಂತಿಲ್ಲ, ಚಂದದ ಹೆಣ್ಣು ಮಕ್ಕಳು ಬೇಕು ನನಗೆ. ಚಂದದ ಹೆಣ್ಣು ಮಕ್ಕಳೆಲ್ಲ ನಿನಗೆ ಅನುಭವಿಸುವುದಕ್ಕಿದ್ದದ್ದ? ಇಷ್ಟರವರೆಗೆ ಹಾಗೆ ಭಾವಿಸಿದಿ? ಏನು ಅಂತ ಭಾವಿಸಿದಿ? ಏನೋ ನಮಗೆ ಕೇವಲ ಪಾಕಶಾಲೆಯಲ್ಲಿ ಪಾಕ ಮಾಡುವುದಕ್ಕೆ ಮಾತ್ರ ಗೊತ್ತಿರುವುದಲ್ಲ, ಜೀವನ ಪಾಕವೂ ಗೊತ್ತುಂಟು. ಯಾರು ಹೇಗಿರಬೇಕು ಅನ್ನುವುದನ್ನು ನಿರ್ಣಯಿಸುವುದಕ್ಕೂ ಸಾಮರ್ಥ್ಯ ಉಂಟು. ವಿರಾಟ ನಗರದಲ್ಲಿ ವರ್ತಮಾನ ಕಾಲದಲ್ಲಿ ಪಾಕಶಾಸನ ನಾನೇ. ಸುಮ್ಮಗಿರ. ಯಾಕೆ ಪಾಕಶಾಸನ? ಪಾಕಶಾಸನ ಅಲ್ಲ ನೀನು, ಪಾಕದವನಿಂದ ಶಾಸನಕ್ಕೆ ಒಳಗಾಗಬೇಕಾದ ಪಾಕಶಾಸನ ಅಂತ. ಪಾಕಶಾಸನ ಮೂರ್ಖ ಹೆಣ್ಣುಗಳನ್ನು ಪಿತ್ತ ತಲೆಗಡರಿ ಹೋಗಿದ್ದಲ್ವಾ? ಅಲ್ಲ, ಸ್ವಲ್ಪ ತಲೆಯಲ್ಲಿ ಏನಾದ್ರೂ ಬುದ್ಧಿ ಅನ್ನುವುದು ಇರ್ತಿದ್ರೆ ಯಾವ ಹೆಣ್ಣಾದರೂ ಅಮಾವಾಸ್ಯೆ ದಿವಸ ನಿನ್ನನ್ನು ತನ್ನನ್ನ ಮದನ ಕೇಳಿಗಾಗಿ ಆಹ್ವಾನಿಸ್ತಾಳ? ಅಲ್ಲಿಗೆ ನೀನು ಅರ್ಥ ಮಾಡಿಕೊಳ್ಳಬೇಕಿತ್ತು, ಕರೆಯುತ್ತಿರುವುದು ಇದು ಮೃತ್ಯು ದೇವತೆ ಅಂತ. ನಿನಗೆ ಅರ್ಥ ಆಗಲಿಲ್ಲ. ಸ್ಮಶಾನದ ಬಳಿಗೆ ನಿನ್ನನ್ನು ಬರ್ಲಿಕ್ಕೆ ಹೇಳಿದ್ಯಾಕೆ? ಅಲ್ಲದಿದ್ರೆ ನಿನ್ನನ್ನು ನಾಳೆ ಇಲ್ಲಿಗೆ ಹೊತ್ತುಕೊಂಡು ಬರುದು ಯಾರು? ಇಲ್ಲಾದ್ರೆ ಹತ್ತಿರದಲ್ಲೇ ಉಂಟಲ್ಲ, ಅಲ್ಲಿ ಮುಗಿಸಿ ಬಿಡುವ ಅನ್ನುವುದಕ್ಕಾಗಿ. ಈಗ ಉಳಿಗಾಲ ಇಲ್ಲ ನಿನಗೆ. ಯಾವಾಗ ಇನ್ನೊಬ್ಬರ ಮನೆಯಲ್ಲಿ ಊಳಿಗ ಮಾಡಿ ತಾನು ಬದುಕುತ್ತೇನೆ ಅನ್ನುವಂತಹ ಭಾವದಿಂದ ಹೆಣ್ಣೊಬ್ಬಳು ಬಂದಾಗ ರಕ್ಷಿಸಬೇಕಾದ ನೀನೆ ಅವಳನ್ನು ಅನುಭವಿಸುವಂತಹ ಒಂದು ದುರ್ಬುದ್ಧಿಯನ್ನು ಮಾಡ್ತೀಂತಾದ್ರೆ ನಿನಗೆ ಅವಸಾನ ಕಾಲ ಸನ್ನಿಹಿತವಾಗಿದೆ ಅಂತಲೇ ಅರ್ಥ. ಶರೀರದಲ್ಲಿರುವ ಬಲ ಪರರ ಪೀಡೆಗೆ ವಿನಿಯೋಗವಾಗಬೇಕಾದದ್ದಲ್ಲ. ಭಂಡಾಗಾರದಲ್ಲಿರುವಂತಹ ಸಂಪತ್ತು ದುರ್ಬುದ್ಧಿಗಾಗಿ ವಿನಿಯೋಗವಾಗಬೇಕಾದದ್ದಲ್ಲ. ವಿದ್ಯೆ ವಿವಾದಕ್ಕಾಗಿ ವಿನಿಯೋಗ ಮಾಡಬೇಕಾದದ್ದಲ್ಲ. ಅದಕ್ಕೆ ಮೌಲ್ಯ ಸಿದ್ಧವಾಗುವುದು ಯಾವಾಗ ಕೇಳಿದರೆ ಸದ್ವಿನಿಯೋಗ ಆದಾಗ. ಏನು ಬಲವನ್ನು ಹೊಂದಿದ್ರೇನು, ಅಬಲ ಎಂದು ಕರೆಯಿಸಿಕೊಳ್ಳಬಲ್ಲಂತಹ ಹೆಣ್ಣೊಬ್ಬಳ ಮಾನ ಪ್ರಾಣ ಸಂರಕ್ಷಣೆಗಾಗಿ ವಿನಿಯೋಗವಾದಾಗ ಮಾತ್ರ ಅದು ಬಲ. ಅಲ್ಲದೆ ಹೋದ್ರೆ ಅದು ಬಲ ಅಲ್ಲ, ಅದಕ್ಕೆ ಬಲೆ ಅಂತ ಹೆಸರು. ಓಹೋ, ನಿನ್ನನ್ನೇ ನೀನು ಕಟ್ಟಿಕೊಳ್ಳುವುದಕ್ಕಾಗಿ ಅದನ್ನು ವಿನಿಯೋಗ ಮಾಡಿದ್ದಿ ಅಂತ ಅರ್ಥ. ನಿನ್ನ ಸರ್ವನಾಶ ಮಾಡಿಬಿಡ್ತೇನೆ ಕೆಟ್ಟವನು. ಇಕ್ಕೋ ಕರೆದದ್ದು ಮೃತ್ಯು ದೇವತೆಯೋ ಮಂತ್ರ ದೇವತೆಯೋ ಸತ್ಯ ದೇವತೆ ಎನ್ನುವುದಾಗಿ ಮತ್ತೆ ನಿರ್ಧಾರ ಮಾಡುವ. ಅವಳು ಕರೆದವಳೇನು ಅಬಲೆಯಲ್ಲ. ಹೇಳುವಂತಹ ಸಂದರ್ಭದಲ್ಲಿ ನನ್ನನ್ನು ಕೂಡು ಎನ್ನುವಂತಹ ಸಂದರ್ಭದಲ್ಲಿ ಅವಳು ಆಡಿದ್ದೇನು? ಏನು? ಒಂದು ವೇಳೆ ನನ್ನನ್ನು ಮುಟ್ಟಿದರೆ ಗಂಧರ್ವರ ಸಂಪರ್ಕ ಉಂಟು ನನಗೆ, ನನ್ನ ಜೀವಹಾನಿಯನ್ನು ಮಾಡುತ್ತಾರೆ ಎನ್ನುವುದಾಗಿ ಅವಳು ಆಡಿದ್ದು. ಬಂದದ್ದು ನಮ್ಮ ಮನೆ ಅಡಿಗೆ ಭಟ್ರಲ್ವೋ? ನಿಮ್ಮ ರುಚಿಯನ್ನು ನಾನು ಇಲ್ಲಿವರೆಗೆ ಕಂಡದ್ದು, ನೀವು ಅಡುಗೆ ಮಾಡಿದಂತಹ ರುಚಿಯನ್ನು ಕಂಡದ್ದು. ಅಡುಗೆ ಭಟ್ರಿಗೆ ಕೀಚಕನ ಮುಷ್ಟಿಯ ರುಚಿಯನ್ನು ಕಾಣುವಂತಹ ದಿವಸ ಬಂದಿದೆ ಎನ್ನುವುದಾಗಿ ನಾನು ಯೋಚನೆ ಮಾಡ್ತದೆ. ನನ್ನನ್ನು ಕರೆದದ್ದು ಮೃತ್ಯು ದೇವತೆ ಅಲ್ಲ, ನೀನು ಮೃತ್ಯು ದೇವತೆಯ ಬಳಿಗೆ ಸಾರಿದ್ದು. ಈ ಕಾಲದಲ್ಲಿ ಮೃತ್ಯು ದೇವತೆಯಾಗಿ ನಾಳೆ ನಿಮ್ಮ ವಿಳಾಸ ಇಲ್ಲದಾಗೆ ಮಾಡಿಬಿಡ್ತೇನೆ ನಾನು. ಎಲ್ಲ ಪಾಪಿ, ಈ ತನಕ ಬಾಣಲೆಯಲ್ಲಿ ದವಸ ಧಾನ್ಯಗಳನ್ನು ಹುರಿಯುತ್ತಾ ಇದ್ದೆ, ಇವತ್ತು ಬಾಣಲೆಯ ಬೇಡ, ನಿನ್ನನ್ನು ಪೂರ್ತಿ ಹುರಿಯುತ್ತೇನೆ. ನೋಡೋಣ. ಅಯ್ಯ, ಅರೆಗಳಿಗೆ ತಡೀಬೇಕು. ನನಗೆ ಸ್ಪಷ್ಟವಾಯಿತು. ಎಂತದ್ದು? ನನ್ನ ಕುತ್ತಿಗೆಯನ್ನು ಹಿಡಿದು ನನ್ನ ಹಸುವನ್ನೇ ನೀಗುವಂತಹ ಪ್ರಯತ್ನದಲ್ಲಿ ಮುಂದುವರಿಯುತ್ತಾ ಇದ್ದಿ ನೀನು. ಸಾಯ್ತೇನೆ ಎನ್ನುವಂತಹದ್ದು ನಿಶ್ಚಿತವಾಗಿ ಹೋಗಿದೆ. ನಾನು ಕೂಳನೆಂದೆನಿಸಿಕೊಂಡರು, ಹೆಣ್ಣುಗಳ ವಿಚಾರದಲ್ಲಿ ಕಾಮಾಂಥನೆಂದೆನಿಸಿಕೊಂಡರು ಕೂಡ ಸಾಯುವಂತಹ ಕಾಲಕ್ಕೆ ನನಗೆ ಒಂದು ಸ್ಪಷ್ಟ ಆಗ್ಬೇಕು. ಯಾಕಂತ ಹೇಳಿದ್ರೆ ಸತ್ತ ಮೇಲೆ ನಾನು ಅತೃಪ್ತ ಆತ್ಮ ಆಗಬಾರದು. ನೋಡು, ಬಲದೊಳಗೆ ಪ್ರಪಂಚದಲ್ಲಿ ಕೀಚಕ ಎನ್ನುವಂತಹ ನೆಗಳ್ತೆಗೆ ಪಾತ್ರನಾಗಿದ್ದವನು ನಾನು. ಹಾಗಿದ್ದರೆ ನನ್ನನ್ನು ಕೊಲ್ಲುವಂತಹ ಶಕ್ತಿವಂತ ನೀನಂತ ಹೇಳಿ ಆದ್ರೆ ಬಹುಶಃ
ನಮ್ಮ ಅಳತೆಗಿಂತ ಮೀರಿದಂತಹ ವ್ಯಕ್ತಿತ್ವ ನಿನ್ನಲ್ಲಿರಬೇಕು. ನಾವು ಕಂಡದ್ದು ಮಾತ್ರ ಇರುವುದಲ್ಲ, ನಾವು ಕಾಣದ್ದು ಏನೋ ಉಂಟು ಎನ್ನುವಂತಹ ಸತ್ಯವನ್ನು ತಿಳಿಯುವ ಮನಸ್ಸಾಗಿದೆ. ಹಾಗಾಗಿ ನನ್ನ ಪ್ರಾಣವನ್ನು ಹೀರುತ್ತಿರುವ ನೀನು ಯಾರು ಎನ್ನುವಂತಹ ಸತ್ಯವನ್ನು ಹೇಳಿ ನನ್ನನ್ನು ಸಾಯಿಸು ಪುಣ್ಯಾತ್ಮ. ಕೀಚಕ, ಕಾಮುಕತನ ಅನ್ನುವಂತಹ ನಿನ್ನ ದುರ್ಬುದ್ಧಿಯನ್ನೊಂದು ಹೊರತುಪಡಿಸಿದರೆ ನಿನ್ನ ಬಲವನ್ನು ಯಾವನು ಪ್ರಪಂಚದಲ್ಲಿ ಆಕ್ಷೇಪಿಸುವುದಕ್ಕಿಲ್ಲ. ಸತ್ಯ. ನೀನು ವಿಶೇಷವಾದ ಬಲವನ್ನು ಹೊಂದಿದವನೇ. 1000 ಆನೆಗಳ ಬಲ ನಿನಗೂ ಉಂಟು. ಹೌದು, ನಾನಿದನ್ನೂ ಬಲ್ಲೆ. ಮಾತ್ರ ಅಲ್ಲ, 1000 ಆನೆಗಳ ಬಲವುಳ್ಳವನು ನೀನಿದ್ದಿ ಅನ್ನುವ ಕಾರಣಕ್ಕಾಗಿಯೇ ನಾವಿಲ್ಲಿಗೆ ಬಂದಿದ್ದೇವೆ. ಹೌದೇ? ಅದು ಬಹಳ ಪ್ರಧಾನ ಆದದ್ದು. ನಿನ್ನ ಬಲದಿಂದ ಊರಿನ ಹೆಂಗಳೆಯರಿಗೆ ಸಂಕಟ ಆಗಿರ್ಬೋದು, ಆದ್ರೆ ಅದೇ ನಿನ್ನ ಬಲ ಸಜ್ಜನರಿಗೂ ಒಂದು ಅನುಕೂಲವಾಗಿ ಒದಗಿ ಬಂದದ್ದನ್ನು ನಾವು ಅಲ್ಲಗಳೆಯುವುದಕ್ಕಿಲ್ಲ. ಓಹೋ, ಈಗ ಒಬ್ಬ ಗುಣಗ್ರಾಹಿತ್ವವನ್ನು ಹೊಂದಿದ ವ್ಯಕ್ತಿ ಮಾಡಬೇಕಾದದ್ದೇನು? ಒಂದು ಹೂವನ್ನು ನೋಡಿದ್ರೆ ಹೂವಿನ ಸೌಂದರ್ಯವನ್ನು ಒಪ್ಪಬೇಕು, ಹಾಗೆಂದು ಮುಳ್ಳಿದೆ ಅನ್ನುವುದನ್ನು ನಿರಾಕರಿಸಲಿಕ್ಕೆ ಆಗುವುದಿಲ್ಲ. ನಿನ್ನಲ್ಲಿರುವಂತಹ ಬಲ ಹೂವಿನಂತೆ ಸಜ್ಜನರಿಗೆ ವಿನಿಯೋಗವಾಗಬೇಕಿತ್ತು, ಆದರೆ ಮುಳ್ಳಾಗಿ ಚುಚ್ಚುವುದಕ್ಕೆ ತೊಡಗಿತ್ತು. ಆದ್ದರಿಂದಲೇ ಅದನ್ನು ನಿಗ್ರಹಿಸಬೇಕಾಗಿ ಬಂದದ್ದು. ಬಯಸಿದೆಯಲ್ಲ ಸೈರಂಧ್ರಿಯನ್ನು. ಹೌದು. ಅವಳನ್ನು ಯಾರು ಅಂತ ತಿಳಿದೆ? ಯಾರು? ಅಂತಿಂತವಳಲ್ಲ. ಓಹೋ, ಅಗ್ನಿ ಸಂಭವೆಯಾಗಿ ಪ್ರಪಂಚದಲ್ಲಿ ಸಂಚರಿಸಿದ ದ್ರುಪದ ಪುತ್ರಿ, ಪಾಂಡವರ ಇವರ ಅರಸಿ ಪಾಂಚಾಲೆಯೇ ಹೌದು. ದ್ರೌಪದಿಯೇ? ನೀನು ದ್ರೌಪದಿಯ ಸಂಕಟವನ್ನು ಪರಿಹರಿಸುವುದಕ್ಕಾಗಿ ಅವಳ ಕೈ ಹಿಡಿದ ಗಂಡ ಬಂದದ್ದು ಭೀಮ. ಭೀಮಸೇನ ನೀನು? ಹಾಗಿದ್ದರೆ ಸಾಯುತ್ತಿದ್ದರೂ ಕೂಡ ಆನೆಯ ಅಡಿಗೆ ಬಿದ್ದು ಸಾಯುತ್ತಿದ್ದೇನೆ ಎನ್ನುವಂತಹ ತೃಪ್ತಿ ಭಾವದೊಂದಿಗೆ ನೀನು ಹೇಳಿದ ಹಾಗೆ ಮುಂದುವರಿಯುವಷ್ಟು ಮುಂದುವರಿದಾಗಿದೆ ಕೆಟ್ಟ ದಾರಿಯಲ್ಲಿ. ಮತ್ತೆ ಹಿಂದೆ ಬರುವಂತಹ ಯೋಚನೆಯೂ ನನಗೂ ಇಲ್ಲ. ಬಹುಶಃ ನಾನು ಮಾಡಿದಂತಹ ತಪ್ಪಿಗೆ ಕ್ಷಮೆಯನ್ನು ನೀಡುವಂತಹ ಬಯಕೆ ನಿನ್ನಲ್ಲೂ ಇರಲಿಕ್ಕೂ ಇಲ್ಲ. ಹಾಗಾಗಿ ಸಾಯುವಂತಹ ಕಾಲದಲ್ಲಿಯೂ ಕೂಡ ಸಹಸ್ರಗಜ ತ್ರಾಣಿಯಾದಂತಹ ನಾನು ಭೀಮನ ಎದುರಿಗೆ ಸೆಣಸಿ ಸತ್ತಿದ್ದೇನೆ ಎನ್ನುವಂತಹ ತೃಪ್ತ ಭಾವದಿಂದ ಎದೆಯೊಡ್ಡಿ ನಿಂತಿದ್ದೇನೆ. ಒಬ್ಬ ವೀರನಾದವನ ಹೊಣೆ ಕರ್ತವ್ಯ ಅದು. ಮಾಡಿದ್ದೆ ಅಷ್ಟು ದೊಡ್ಡ ಅಪರಾಧ ಅಂತ ನಿನಗೂ ಮನವರಿಕೆಯಾಗಿದೆ. ಸರಿ, ಆ ಅಪರಾಧಕ್ಕೇನು ದಂಡನೆ ಅನ್ನುವುದನ್ನು ನೀನೇ ನಿರ್ಣಯಿಸಬೇಕು. ಯಾಕೆಂದ್ರೆ ನೀನು ಬಲವಂತ. ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ನಿನ್ನನ್ನು ಬದುಕಿಕೋ ಅಂತ ಬಿಡಬಹುದು. ಆದ್ರೆ ಒಂದೇ ಸಮಸ್ಯೆ ಅದ, ನಮ್ಮ ಗುಟ್ಟು ಕೇಳಿದ್ದು. ಎಲ್ಲಿಯಾದ್ರೂ ನಿನ್ನನ್ನು ಬಿಟ್ರೆ ನಮ್ಮ ಗುಟ್ಟು ನಾಳೆ ಹೊರಗೆ ಬೀಳ್ತಾರೆ. ಅದು ಒಂದು ಅಪಾಯ ಉಂಟು. ಕೇಳದೇ ಇದ್ರೆ ಆದ್ರೂ ನಿನ್ನನ್ನು ಬಿಡಬಹುದಿತ್ತು. ಯಾವನೋ ಒಬ್ಬ ಬಲವಂತ ಬಂದಿದ್ದಾನೆ ಅಂತ ಭಾವಿಸಿ ನಿನಗೆ ಉಳಿಯುವುದಕ್ಕಾಗ್ತದೆ. ಸರಿ. ಅಥವಾ ನೀನು ನಮ್ಮಿಂದ ಒಂದು ಕ್ಷಮಾದಾನದ ಮೂಲಕವಾಗಿ ಬದುಕುವಂತಹ ಬದುಕನ್ನು ಅಪೇಕ್ಷಿಸುವುದಿಲ್ಲ. ನಿನ್ನ ವೀರತ್ವದ ಕೊರತೆಯಾಗಿ ಪರಿಣಮಿಸ್ತದೆ. ಈ ತನಕ ಬಲದಲ್ಲಿ ಇನ್ನೊಬ್ಬರ ಮುಂಭಾಗದಲ್ಲಿ ದುರ್ಬಲನಾಗದೇ ಇದ್ದ ನೀನು ನಿನಗಿಂತ ಪ್ರಬಲನಾದವನೊಬ್ಬನಿದ್ದಾನೆ ಅನ್ನುವಂತಹ ಸತ್ಯವನ್ನು ಒಪ್ಪಿಕೊಂಡು ನಾಳೆಗೆ ಬದುಕುವುದಕ್ಕೆ ವೀರನಾದ್ರೆ ನಿನ್ನಿಂದ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಿನಗೆ ತಕ್ಕುದಾದದ್ದು ಮರಣವೇ. ಪತಿವ್ರತೆಯೊಬ್ಬಳ ಕಣ್ಣೀರಿಗೆ ಕಾರಣವಾಗುವ ಹಾಗೆ ಅವಳನ್ನು ದಂಡಿಸಿದಂತಹ ಅಪರಾಧಕ್ಕೆ ನಿನಗೆ ಮರಣದಂಡನೆಯೇ ಶಿಕ್ಷೆ ಅನ್ನುವುದನ್ನು ನೀನೇ ನಿರ್ಣಯಿಸುವುದಾದರೆ ಸಂತೋಷದಿಂದ ಕೊಡ್ತೇನೆ. ಯಾಕೆ? ಮನಸ್ಸಿನಲ್ಲಿ ಒಂದು ಪರಿತಾಪ ಉಂಟು. ನೀನು ಮಾಡಿದ್ದು ಬೇಡದಿದ್ದದ್ದೇ ಆದರೂ ವರ್ಷ ಕಾಲ ನಾವು ಅನ್ನ ಉಂಡದ್ದು ಹೌದಲ್ಲ ಈ ಊರಿನಲ್ಲಿ. ಸತ್ಯ. ನಿನ್ನ ಬಲದಲ್ಲಿ ಸ್ಥಾಪಿತವಾದಂತಹ ಈ ಮತ್ಸ್ಯನಗರಿಯಲ್ಲಿ 1 ವರ್ಷ ನಾವು ಕಳೆದದ್ದಕ್ಕೆ ನಿನ್ನನ್ನು ಕೊಲ್ಲಬೇಕಾಗಿ ಬಂತಲ್ಲ ನಮ್ಮ ದುರ್ವಿಧಿ. ಏನು ಮಾಡುವ, ಕೆಲವು ಸಲ ಹಾಗಾಗುತ್ತದೆ. ನಮಗೆ ಆಶ್ರಯ ಕೊಟ್ಟವರನ್ನು ಹೊಡಿಬೇಕಾಗಿ ಬರ್ತದೆ ಮಾಡುವ ದುರ್ಬುದ್ಧಿಯಿಂದ. ಯಾಕೆ? ಅದು ನಿನ್ನ ಕರ್ಮದ ಫಲ. ಅನುಭವಿಸದೇನು ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಹೌದು. ಹಾಗಾಗಿ ಕೊಲ್ಲುತ್ತಿರುವವನು ಭೀಮ ಎನ್ನುವಂತಹ ಭಾವದಿಂದ ನಾನು ಸಾಯುವುದಲ್ಲ, ನಾನು ಆರಾಧಿಸುವಂತಹ ವಿಶ್ವೇಶ್ವರನೇ ನನ್ನನ್ನು ಲಯ ಮಾಡಿದ್ದೇನೆ ಎನ್ನುವಂತಹ ತೃಪ್ತ ಭಾವದಿಂದ ಎದೆಯೊಡ್ಡಿದ್ದೇನೆ. ಕೊಡುವಂತಹ ಶಿಕ್ಷೆಯನ್ನು ಕೊಡು, ನನ್ನ ಪ್ರಸಂಗವನ್ನು ಇಲ್ಲಿಗೆ ಮುಗಿಸು. ಹೊಡೆಯುತ್ತಾನೆ ನಿನಗೆ. ಕರಗದಿಗೆ ಕೀಟಕನ ತನು ಜಜ್ಜರಿತವಾದುದು ಕರುಳನುಗುಳುತ್ತ ಹರೆಗುರುಳಿ ಕಂಡ ನಿಲಸುತ್ತ ಮುದೊಡಿಸಿದ ಖಣಬಿಣನ ಕರೆದು ತರುಣಿಗೆ ತೋರಿಸಲು ಬಂದಿರದೆ ಬಿಗಿಯಪ್ಪಿದಳು ಕಾಂತನ ಹರುಷದಲ್ಲಿ ಹಿಗ್ಗುತ್ತ ಮುಂಡಾಡಿದಳು ಮುದ್ದಿಸುತ್ತ
ಪ್ರತಿಯೊಬ್ಬನೂ ಅಧೀನನೇ ಈ ಪ್ರಪಂಚದಲ್ಲಿ. ಅಲ್ಲದೆ ಇದ್ದರೆ ಏನು? ತನ್ನದ್ದಾದಂತಹ ಸಾಮರ್ಥ್ಯ ವಿಶೇಷದಿಂದ ಆರ್ತರನ್ನು ಸಜ್ಜನರನ್ನು ಸಂರಕ್ಷಿಸಬೇಕಾದಂತಹ ಒಂದು ಹೊಣೆಗಾರಿಕೆ ಇದ್ದಂತಹ ಕೀಚಕ ತನಗಿರಬಹುದಾದಂತಹ ಒಂದು ದೌರ್ಬಲ್ಯದ ಕಾರಣದಿಂದ ಸಾವನ್ನೇ ಕಾಣುವಂತಹ ಸ್ಥಿತಿ ಒದಗಿ ಹೋಯಿತು. ಹೌದಲ್ಲ? ಹುಟ್ಟಿದವ ಸಾಯಲಿಕ್ಕೆ ಒಂದೊಂದು ನಮನ ಇರ್ತದೆ, ನಮಗೇನು ಮಾಡಲಿಕ್ಕೂ ಆಗುವುದಿಲ್ಲ. ನಮ್ಮ ಪರಿತಾಪಕ್ಕೋ ಅನುಕಂಪಕ್ಕೋ ಅವಕಾಶವಿಲ್ಲದೆ ಇದ್ದಂತಹ ಒಂದು ಸ್ಥಿತಿ ಅವನದ್ದಾದಂತಹ ಚರ್ಯೆಯ ಮೂಲಕವಾಗಿ ಒದಗಿದ್ದಹುದನ್ನು ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಆದ್ದರಿಂದ ನಮ್ಮ ಕರಹತಿಗೆ ಹಸು ಕಳೆದು ಧರೆಗೊರಗಿದಂತಹ ಕೀಚಕನನ್ನು ಕರೆದು ನಮ್ಮ ಸತಿಯಾದಂತಹ ಸೈರಂಧ್ರಿಗೆ ತೋರಿಸಿದ್ದೇನೆ. ದ್ರೌಪದಿಗೆ, ನೋಡು ನಿನ್ನನ್ನು ಕೆಣಕಿದವನ ಗತಿ ಏನಾಗಿದೆ ಅನ್ನುವುದನ್ನು ಪ್ರತ್ಯಕ್ಷವಾಗಿ ನೀನು ಕಾಣ್ತಾ ಇದ್ದಿ. ಆದರೆ ಅಲ್ಲಿಗೆ ಮುಗಿದು ಹೋಗಲಿಲ್ಲ, ಕೀಚಕವದೆಗೆ ನಿಲ್ಲಿಲ್ಲ ಪ್ರಸಂಗ. ಅವನ ತಮ್ಮಂದರು ಬಂದರು. ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾದವಳು ಈ ಸೈರಂಧ್ರಿ ಅನ್ನುವಂತಹ ಕಾರಣದಿಂದಲೇ ಅವನೊಂದಿಗೆ ಇವಳನ್ನೂ ಸುಡುತ್ತೇವೆ ಚಿತೆಯಲ್ಲಿ ಅನ್ನುವ ಹಾಗೆ ಒಂದಾಗಿ ಸುಡುವುದಕ್ಕೆ ಸಿದ್ಧರಾಗುವ ಕಾಲದಲ್ಲಿ ಅವರೆಲ್ಲರನ್ನೂ ತರಿದು ಮುಗಿಸಬೇಕಾಗಿ ಬಂತು. ಪ್ರಕರಣ ಸ್ವಲ್ಪ ದೊಡ್ಡದೇ ಆಯಿತು ಇದೀಗ. ಆದರೆ ದುಷ್ಟಮರ್ದನಾಗಿದೆ ಅನ್ನುವಂತಹ ಸಮಾಧಾನ ಉಂಟು. ಎಲ್ಲಾದರೂ ಹಸ್ತಿನಾವತಿಯವರೆಗೆ ಸುದ್ದಿ ತಲುಪಿದರೆ ಒಂದು ಅಪಾಯ ಉಂಟು. ಬಲವಂತನಾದಂತಹ ಕೀಚಕನನ್ನು ಉಪಕೀಚಕರನ್ನು ಇಲ್ಲಿ ಕೊಂದಿದ್ದಾರೆ ಅಂತ ಆದರೆ, ಸೈರಂಧ್ರಿಯಲ್ಲಿ ಒಂದು ಮಾತು ಹೇಳಿದ್ದೇನೆ, ಹೋಗಿ ಸುದೇಶ್ನೆಯಲ್ಲಿ ಏನು ಹೇಳಬೇಕು ಅಂತ. ಅದು ನಿಮ್ಮ ತಮ್ಮ ನನ್ನನ್ನು ಕೆಣಕುವುದಕ್ಕೆ ಬಂದ, ಆಗ ನನ್ನ ಪತಿಯಂದಿರು ವೀರರಾದಂತಹ ಗಂಧರ್ವರು ಬಂದರು, ಎಲ್ಲರನ್ನು ಕೊಂದು ಮುಗಿಸಿದ್ದಾರೆ ಅಂತ ಒಂದು ಹೇಳು ಅನ್ನುವ ಹಾಗೆ ಆಡಬೇಕು. ಹೌದಲ್ಲ? ಗಂಧರ್ವರು ಅಂದರೆ ಹಾಗೆ ಅದೃಶ್ಯವಾಗಿ ಪ್ರಪಂಚದಲ್ಲಿ ವ್ಯವಹಾರ ಮಾಡುವವರು ಅಂತ ಅರ್ಥ ಬಂದು. ಅಂದರೆ ದೃಶ್ಯ ಪ್ರಪಂಚದಲ್ಲಿ ನಮಗೆ ಅವರು ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ನಾವು ಸುಳ್ಳು ಹೇಳಲಿಕ್ಕಿಲ್ಲ, ಹೇಳಿದ್ದು ಸತ್ಯವೇ ಆಗಿರಬೇಕು, ಸತ್ಯದಂತೆ ಇರಬೇಕು, ಸುಳ್ಳಾಗಲಿಕ್ಕಿಲ್ಲ. ಹಾಗಿದ್ರೆ ಪರೋಕ್ಷ ಸತ್ಯವಾದರೆ ಆಗಬೇಕು. ಅದಕ್ಕಾಗಿಯೇ ಗಂಧರ್ವರು ಪತಿಯರ ಐವಂದಿರು ಹೀಗೆ ಆಡುವುದಕ್ಕೆ ಅನುಕೂಲವನ್ನು ಅವಳು ಕಲ್ಪಿಸಿಕೊಂಡದ್ದು. ಕಣ್ಣಿಗೆ ಕಾಣದ ಹಾಗೆ, ಇತರರಿಗೆ ತಿಳಿಯದ ಹಾಗೆ ಅಲ್ಲೋ ನಾನು ಕೀಚಕನನ್ನು ಕೀಚಕಾದಿಗಳನ್ನು ಕೊಂದದ್ದು. ಆದ್ದರಿಂದ ಒಂದರ್ಥದಿಂದ ಅದೃಶ್ಯವಾಗಿಯೇ ಕೊಂದ ಹಾಗೆ ಆಗುತ್ತದೆ. ಈ ಒಂದು ಸಮಾಧಾನ ನೋಡುವ ಮುಂದೇನಾಗ್ತದೆ ಅಂತ.